ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ವಿಶೇಷವಾಗಿರುವಂತಹ ಅತಿಥಿ ಇದ್ದಾರೆ, ಯುವಕ ಇದ್ದಾರೆ, ತರುಣ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಗೊತ್ತಿದೆ, ಈಗ ಜನರೇಷನ್ ಎಲ್ಲರೂ ಕೂಡ ಬೆಳೀತಾ ಇದೆ, ನಮ್ಮ ಲೋಕ ಬೆಳೀತಾ ಇದೆ, ಜಗತ್ತು ಬೆಳೀತಾ ಇದೆ, ಎಲ್ಲರೂ ಕೂಡ ಮಾಡರ್ನೈಸೇಷನ್ ಆಗ್ತಾ ಇದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಇಂಟರ್ನೆಟ್ ಅನ್ನುವಂಥದ್ದು, ಸಾಮಾಜಿಕ ಜಾಲತಾಣ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ. ಈಗ ಏನೋ ಯಾರಾದೊಂದು ಸಾಧನೆ ಇದ್ರೆ ಆ ಸಾಧನೆಯನ್ನು ತೋರಿಸಲಿಕ್ಕೆ ಹಲವಾರು ವೇದಿಕೆಗಳು ಅನ್ನುವಂಥದ್ದು, ಅದರಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತೆ ಇಂಟರ್ನೆಟ್ ಅನ್ನುವಂಥದ್ದು, ಸಾಮಾಜಿಕ ಜಾಲತಾಣ. ಈ ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ಯುವಕರು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದನ್ನು ನಾವು ನೋಡಿದ್ದೇವೆ. ಅಂಥದೇ ಒಬ್ಬ ಯುವಕ ನಮ್ಮ ಜೊತೆ ಇದ್ದಾರೆ. ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ಯುವಕ. ಯಾಕೆ ವೈರಲ್ ಆಗಿದ್ದಾರೆ, ಇವರು ಏನ್ ಮಾಡಿದ್ದಾರೆ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಬರುತ್ತೆ. ಎಸ್, ಇವರು ಕಲಾವಿದರು, ಒಂದು ಅದ್ಭುತವಾಗಿರುವಂತಹ ಕಲಾವಿದ. ಇವರು ಏನ್ ಕಲೆ ಮಾಡ್ತಾರೆ, ಏನು ಆರ್ಟಿಸ್ಟ್ ಆಗಿದ್ದಾರೆ ಇವರು, ಎಲ್ಲರೂ ಕೂಡ ಹೇಳಬೇಕು. ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ವೆಕ್ಟರ್ ಆರ್ಟಿಸ್ಟ್ ಶಶಾಂಕ್ ಆಚಾರ್ಯ ನಮ್ಮ ಜೊತೆ ಇದ್ದಾರೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯನ್. ಎಸ್, ವೆಕ್ಟರ್ ಆರ್ಟಿಸ್ಟ್ ಶಶಾಂಕ್ ಆಚಾರ್ಯ ಅನ್ನುವಂಥದ್ದು ನಾವು ನೋಡಿರ್ತೀವಿ. ಆಗ್ಲೇ ನಾನು ಹೇಳಿದೆ, ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಎಲ್ಲರ ಡಿಪಿಗಳಲ್ಲೂ ಕೂಡ ಇವರು ಬಿಡಿಸಿದಂತಹ ಚಿತ್ರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ತುಳುನಾಡು ಅಂತ ಹೇಳುವಾಗ ದೈವ ದೇವರುಗಳು, ದೇವರಿಗಿಂತ ಜಾಸ್ತಿ ದೈವಗಳನ್ನು ನಾವು ನಂಬ್ತೇವೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಈ ದೈವದಲ್ಲಿ ಸ್ವಾಮಿ ಕೊರಗಜ್ಜ ಅನ್ನುವಂಥದ್ದು ಇದೆ. ಸ್ವಾಮಿ ಕೊರಗಜ್ಜ ಚಿತ್ರ ಬಿಡಿಸಿದಂತಹ ಶಶಾಂಕ್ ಅವರು ಇದೆಲ್ಲವೂ ಕೂಡ ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಪ್ರೊಫೈಲ್ ಡಿಪಿ ಆಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಎಸ್, ಕಲಾವಿದ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ವೆಲ್ಕಮ್ ಶಶಾಂಕ್ ಆಚಾರ್ಯ ಅವರಿಗೆ. ಎಸ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ತುಂಬಾ ಚೆನ್ನಾಗಿರುವಂತಹ ಚಿತ್ರ ಬಿಡಿಸಿದಿರಿ ತಾವು, ನಾವು ನೋಡ್ತಾ ಇದ್ದೇವೆ. ನಾನು ಕೂಡ ನೋಡ್ತಾ ಇದ್ದೆ, ಅನೇಕ ಫೇಸ್ಬುಕ್ ಗಳಲ್ಲಿ, ವಾಟ್ಸಪ್ ಗಳಲ್ಲಿ, ಡಿಪಿಗಳಲ್ಲಿ ಒಂದು ಚಿತ್ರ ಬರ್ತಾ ಇತ್ತು. ಒಂದು ಕಡೆ ನಮ್ಮ ತುಳುನಾಡಿನ ಮನೆ ಮಾತಾಗಿರುವಂತಹ ಮಂತ್ರ ದೇವತೆ, ಅದೇನೇ ಕಷ್ಟ ಬಂದ್ರು ಕೂಡ ಮಂತ್ರ ದೇವತೆ ದೇವರನ್ನ ನಂಬ್ತೇವೆ ಅನ್ನುವಂಥದ್ದು. ಇನ್ನೊಂದು ಕಡೆ ಸ್ವಾಮಿ ಕೊರಗಜ್ಜ, ಏನ್ ಕಳೆದು ಹೋಗಿದ್ರು ಕೂಡ ಕೈ ಮುಗಿದು ನಾವು ದೇವರಲ್ಲಿ ಬೇಡ್ಕೊಂಡ್ರೆ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು. ಸೊ ಎರಡು ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಯಾರು ಮಾಡಿದಂತಹ ವ್ಯಕ್ತಿ ಅಂತ ಇದ್ರೆ ಎಸ್, ಶಶಾಂಕ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಬೇಕು. ಅಂಡ್ ನೀವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನಿಮ್ಗೂ ಕೂಡ ಕೆಲವು ಪ್ರಶ್ನೆಗಳಿದ್ರೆ ಅಥವಾ ಇವರಿಗೊಂದು ವಿಷಸ್ ತಿಳಿಸಬೇಕು, ಒಳ್ಳೆದಾಗಿದೆ ನಿಮ್ಮ ಚಿತ್ರ, ಇನ್ನು ಕೂಡ ಒಳ್ಳೆದಾಗ್ಲಿ ಅನ್ನುವಂಥದ್ದು, ಪ್ರೋತ್ಸಾಹದ ಮಾತುಗಳಾಡಬೇಕು ಅಂತ ಇದ್ರೆ ಕರೆ ಮಾಡಬಹುದು, ಮಾತನಾಡಬಹುದು ಅಂತ ಹೇಳ್ತಾ ಡೈರೆಕ್ಟ್ ಆಗಿ ಶಶಾಂಕ್ ಆಚಾರ್ಯ, ಒನ್ಸ್ ಅಗೇನ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ತುಂಬಾ ಚೆನ್ನಾಗಿರುವಂತಹ ಚಿತ್ರ ಬಿಡಿಸ್ತಾ ಇದ್ದೀರಾ. ಏನಿ ವೆಕ್ಟರ್ ಆರ್ಟಿಸ್ಟ್ ಅಂತ ಹೇಳಿ ನಾವು ಟೈಟಲ್ ಕೂಡ ಅದನ್ನೇ ನಾವು ಕೊಟ್ಟಿದ್ದೇವೆ, ವೆಕ್ಟರ್ ಆರ್ಟಿಸ್ಟ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಈ ಹಿಂದೆ ನಮ್ಮ ಕರಣ ಆಚಾರ್ಯ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ರು, ಅವರು ಕೂಡ ಇದೇ ರೀತಿ ಅದ್ಭುತವಾಗಿರುವಂತಹ ಚಿತ್ರ ಮಾಡಿದವರು. ಏನ್ ಹೇಳ್ತೀರಾ ಅಂತೇಳಿ? ಆಕ್ಚುಲಿ ವೆಕ್ಟರ್ ಆರ್ಟ್ ಅಂದ್ರೆ ಹೇಗೆ ಬರ್ತದೆ ಅಂದ್ರೆ, ನಿಮ್ಗೆ ಅದನ್ನು ಸ್ಟಿಕ್ಕರ್ಗಳಾಗಿ ಉಪಯೋಗಿಸಬಹುದು. ಗಾಡಿಗಳಿಗೆ ಹಾಕ್ಲಿಕ್ಕೆ ಆಗ್ಲಿ, ನಮ್ಗೆ ಬ್ರೋಷರ್ಸ್ ಆ ತರ ಹೋಗುತ್ತೆ. ಅಂದ್ರೆ ಆರ್ಟ್ ಅಂದ್ರೆ ಅದು ಫೋಟೋಶಾಪ್ ಅಲ್ಲಿ ನಾವು ಕ್ರಿಯೇಟ್ ಮಾಡುದು. ನಮ್ಗೆ ಸ್ಟಿಕ್ಕರ್ಗಳಾಗಿ ನಮ್ಗೆ ಅದನ್ನು ಸಪರೇಟ್ ಪೀಸ್ ಮಾಡಿ ತೆಗಿಬಹುದು. ನಾವು ಮಾಡಿದ ಡಿಸೈನ್ ಅಲ್ಲಿ ನೋಡಿರ್ಬೋದು ನೀವು. ಕೆಲವು ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಬರಲಿ, ಬೇರೆ ಬೇರೆ ಡಿಸೈನ್ಸ್ ಇರಲಿ, ನಿಮ್ಗೆ ಅದನ್ನು ಸಪರೇಟ್ ಬೇಕು, ಎಲ್ಲಿ ಬೇಕು ಅಲ್ಲಿ ಹಾಗೆ ಅಂಟಿಸಬಹುದು. ಅಂದ್ರೆ ನಿಮ್ಗೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಇರಲ್ಲ, ಸಿಂಗಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುತ್ತೆ, ಒಂದೇ ಕಲರ್ ಅಲ್ಲಿ ಇರುತ್ತೆ. ಆಕ್ಚುಲಿ ನಾನೀಗ ಮಾಡಿರೋ ಆರ್ಟ್ ಬ್ಲಾಕ್ ಕಲರ್ ಅಲ್ಲಿ, ಹಾಗೆ ಅದನ್ನು ವೆಕ್ಟರ್ ಆರ್ಟ್ ಅಂತ ಕರಿಬಹುದು. ಓಕೆ, ಈಗ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ ಅಲ್ವಾ? ಈ ಹಿಂದೆ ನಾವುಗಳು ಪೇಪರ್ ಗಳಲ್ಲಿ ನೋಡ್ತಾ ಇದ್ವಿ, ಜಲವರ್ಣ ಅನ್ನುವಂಥದ್ದು ಪೇಂಟ್ ಮಾಡಬೇಕು. ಎಷ್ಟು ಟೈಮ್ ತಗೊಳ್ತಾ ಈ ವೆಕ್ಟರ್ ಆರ್ಟಿಗೆಲ್ಲ? ಅಂದ್ರೆ ನಮ್ಗೆ ಆರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಆರ್ಟ್ ಅಲ್ಲಿ ನಿಮ್ಗೆ ತುಂಬಾ ಡಿಸೈನ್ಸ್ ಎಲ್ಲ ಇದ್ರೆ ನಿಮ್ಗೆ 3-4 ದಿವಸ ಕೂಡ ಟೈಮ್ ಸಾಕಾಗ್ಬೋದು. ಇಲ್ಲ ಅಂದ್ರೆ ಸಿಂಪ್ಲಿ ಒಂದು ದಿವಸದಲ್ಲಿ ಮಾಡ್ಬೋದು, ನಿಮ್ಗೆ ಒಂದು ದಿವಸದಲ್ಲಿ ಮಾಡಬಹುದು ಅನ್ನುವಂಥದ್ದು. ಓಕೆ, ತುಂಬಾ ಅದ್ಭುತವಾಗಿರುವಂತಹ ಚಿತ್ರ. ಅದರಲ್ಲೂ ಕೂಡ ನಾವು ನೋಡಿರುವಂತದ್ದು ಒಂದು ಕೊರಗಜ್ಜನ ಚಿತ್ರ, ಅದೇ ರೀತಿ ಮಂತ್ರ ದೇವತೆ ಚಿತ್ರ. ತುಂಬಾ ವೈರಲ್ ಆಗಿರುವಂತದ್ದು ಕೂಡ ಇದೇ ಚಿತ್ರ. ಶಶಾಂಕ್ ಆಚಾರ್ಯ ಯಾರು ಅಂತ ಹೇಳುವಾಗ ಹುಡುಕ್ಬೇಕು ಅಂತ ಇದ್ರೆ ಈ ಚಿತ್ರ ನೋಡಿ ಹುಡುಕ್ಬೇಕಾಗುತ್ತೆ ಅಲ್ವಾ? ಎಸ್, ಏನ್ ಹೇಳ್ತೀರಾ ಈ ಒಂದು ಚಿತ್ರದ ಬಗ್ಗೆ? ಎರಡು ಅಂದ್ರೆ ಈ ಚಿತ್ರ ನಂಗೆ ಬಿಡಿಸಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಂಗೆ. ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ, ಹೊರಗಡೆ ಹೋಗುವಾಗಲಿ ಎಲ್ಲ ಕಡೆ ನನ್ನನ್ನು ಗುರುತಿಡಿತಾರೆ, ಶಶಾಂಕ್ ಆಚಾರ್ಯ ಬಿಡಿಸಿ. ನಾನು ಬಿಡಿಸಿದ ಆರ್ಟ್ ಎಲ್ಲ ಆಲ್ರೆಡಿ ಎಲ್ಲರ ಮೊಬೈಲ್ ಅಲ್ಲಿ ಇರ್ತದೆ ಅಂತ ಹೇಳಿ. ಎಸ್, ಬಿಫೋರ್ ದಟ್ ಫಸ್ಟ್ ಆಫ್ ಆಲ್ ಇವರು ಬಿಡಿಸಿದಂತಹ ಚಿತ್ರ ಬರ್ತಾ ಇದೆ, ಕೊರಗಜ್ಜ ದೈವ ಚಿತ್ರ, ಅದೇ ರೀತಿ ಮಂತ್ರ ದೇವತೆ ದೈವದ ಚಿತ್ರ ಬರ್ತಾ ಇದೆ. ಅನೇಕ ಚಿತ್ರಗಳು ಬಿಡಿಸಿದ್ದಾರೆ, ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಎಸ್, ಇದು ಮಂತ್ರ ದೇವತೆಯ ಚಿತ್ರ, ತಾವು ಬಿಡಿಸಿದಂತಹ ಚಿತ್ರ ಅಲ್ವಾ? ಎಸ್, ಈ ಚಿತ್ರದ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಮಂತ್ರ ದೇವತೆಯ ಚಿತ್ರ, ಇನ್ನೊಂದ್ ಕಡೆ ಇದು ಶಿವ ಉಪ್ಪಾರ ಅನ್ನುವಂಥದ್ದಲ್ವಾ? ಎಸ್, ಇದು ಚೆನ್ನಾಗಿದೆ ಚಿತ್ರ. ಒಂದ್ ಕಡೆ ನರೇಂದ್ರ ಮೋದಿ ಅವರು, ಇನ್ನೊಂದ್ ಕಡೆ ಅಟಲ್ ಬಿಹಾರಿ ವಾಜಪೇಯಿ ಅವರು.
ಎಸ್, ಈ ಚಿತ್ರದ ಬಗ್ಗೆ ಏನ್ ಹೇಳ್ತೀರಾ? ವಜ್ರದೇಹಿ ಮಠದ ಸ್ವಾಮೀಜಿಗಳಲ್ವಾ ಇವರು ನಮ್ಮ ಮಾರ್ಗದರ್ಶಕರು. ಅಂದ್ರೆ ಏನ್ ಕೆಲಸ ಮಾಡದಿದ್ರು ಮೊದ್ಲು ಇವರಲ್ಲಿ ಕೇಳುದು, ಅವರಲ್ಲಿ ಕೇಳಬೇಕು ಹೇಗೆ ಮಾಡ್ತಿದ್ದೇವೆ, ಹೇಗೆ ಮುಂದುವರಿಸಬಹುದಾ. ಅಂದ್ರೆ ನಾವು ಒಂದು ಸಂಸ್ಥೆಯಲ್ಲಿದ್ದೇವೆ, ಅಮೃತ ಸಂಜೀವಿನಿ ಅಂತ ಒಂದು ಸಂಸ್ಥೆ ಇದೆ. ಯಾಕಂದ್ರೆ ನಾನು ಇಷ್ಟಾಗಿ ವೈರಲ್ ಆಗ್ಲಿಕ್ಕೆ ಕಾರಣ ಆ ಸಂಸ್ಥೆ, ಅಮೃತ ಸಂಜೀವಿನಿ ಸಂಸ್ಥೆ. ಯಾಕಂದ್ರೆ ನಾನು ಬಿಡಿಸಿದ ಚಿತ್ರವನ್ನು ಮೊದಲು ನನ್ನ ಅಮೃತ ಸಂಜೀವಿನಿಯ ಸದಸ್ಯರಿಗೆ ಕಳಿಸ್ತಿದ್ದೆ. ಸದಸ್ಯರಿಗೆ ಕಳಿಸಿ ಆ ನಂತರ ಅವರ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡ್ತಿದ್ರು. ಅದರಿಂದ ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ವೈರಲ್ ಆಗಿತ್ತು ಆರ್ಟ್. ಅಂದ್ರೆ ನಾನೊಂದು ಅಭಿಮಾನದ ಉಡುಗೊರೆ ಅಂತ ಹೇಳ್ಬೋದು ವಜ್ರದೇಹಿ ಶ್ರೀಗಳಿಗೆ ಅದೊಂದು ಚಿತ್ರ. ಓಕೆ ಓಕೆ, ತಮ್ಮ ಇಷ್ಟದ ಗುರುಗಳು ವಜ್ರದೇಹಿ ಸ್ವಾಮೀಜಿಗಳು ಅಲ್ವಾ? ಸೊ ಏನೇ ಅವರಿಗೆ ತೋರಿಸಿದ್ರೆ, ಈ ಚಿತ್ರ ಬಿಡಿಸಿ ತೋರಿಸಿದ್ರೆ ಹೇಗೆ ಅಂತ ತೋರಿಸಿದ್ದೆ. ಅವಾಗಲೇ ನೈಟ್ ಕಾಲ್ ಮಾಡಿ ಅವರ ಸಂತೋಷ ವ್ಯಕ್ತಪಡಿಸಿ ತುಂಬಾ ತುಂಬಾ ಖುಷಿಯಾಗಿತ್ತು ಅವರಿಗೆ. ಏನ್ ಹೇಳಿದ್ರು? ಬೆಳಿಬೇಕು, ಇನ್ನು ಕೂಡ ಬೆಳಿಬೇಕು. ತುಂಬಾ ಈಗಲೂ ಅಷ್ಟೇ ಒಳ್ಳೆ ಪ್ರೋತ್ಸಾಹ ಮಾಡ್ತಿದ್ದಾರೆ ನಂಗೆ. ಅಂದ್ರೆ ಯಾಕಂದ್ರೆ ಆ ಚಿತ್ರ ಅವರದ್ದು ಯಾವ ಕೂಡ ಫೋಟೋ ಇರ್ಲಿಲ್ಲ, ಆ ರೀತಿ ನನ್ನ ಕಲ್ಪನೆಗೆ ಬಂದಾಗೆ ನಾನು ಮಾಡಿಕೊಂಡು ಹೋದ. ಓಕೆ, ವೈ ಪರ್ಟಿಕ್ಯುಲರ್ ಆಗಿ ವಜ್ರದೇಹಿ ಸ್ವಾಮೀಜಿ ನಿಮ್ಮ ಕಲ್ಪನೆಗೆ ಆ ರೀತಿಯಲ್ಲಿ ಬಂದಿದ್ದಾರೆ ಅಂತ ಹೇಳಿ? ಯಾಕಂದ್ರೆ ನಾವು ತುಂಬಾ ಹತ್ತಿರದಿಂದ ನೋಡ್ತಿದ್ದೇವೆ ಅವರು. ಓಕೆ, ಅಂದ್ರೆ ಮಾತಾಡುವಾಗ ಆಗ್ಲಿ ತುಂಬಾ ಹತ್ತಿರದಿಂದ, ಅಂದ್ರೆ ನಮ್ಮವರಾಗೆ ಬೆರೆತಿದ್ದಾರೆ. ವಜ್ರದೇಹಿ ಒಂದು ಒಳ್ಳೆ ಮಾರ್ಗದರ್ಶಕರಾಗಿ, ಏನ್ ತಪ್ಪು ಮಾಡಿದ್ರೆ ಕೂಡ ತಿದ್ದಿ ಒಳ್ಳೆ ರೀತಿಯಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎಸ್, ವಜ್ರದೇಹಿ ಸ್ವಾಮೀಜಿಗಳ ಒಂದು ಚಿತ್ರ ತುಂಬಾನೇ ಅದ್ಭುತವಾಗಿರುವಂತಹ ಚಿತ್ರ. ವೆಕ್ಟರ್ ಆರ್ಟಿಸ್ಟ್ ಅನ್ನುವಂಥದ್ದು, ಅದ್ರ ವೆಕ್ಟರ್ ಚಿತ್ರಕಲೆಯಲ್ಲಿ ಯಾವ ರೀತಿ ಮಾಡಬಹುದು ಅನ್ನುವಂಥದ್ದು. ಅದೇ ರೀತಿ ಇನ್ನೊಂದ್ ಕಡೆ ನೋಡ್ಬೇಕಾದ್ರೆ ಮಂತ್ರದೇವತೆಯ ಚಿತ್ರ, ಸ್ವಾಮಿ ಕೊರಗಜ್ಜ ಚಿತ್ರ. ಈ ಕೊರಗಜ್ಜನ ಬಗ್ಗೆ ನಾನು ಕೇಳ್ಪಟ್ಟೆ, ಅಂದ್ರೆ ಬಿಳಿ ಹಾಳೆ ಇತ್ತಂತೆ, ಸೊ ಅವಾಗ ಬ್ಲಾಕ್ ಕಲರ್ ಹಾಕಿದ್ರಿ ಫುಲ್ ಅಂತ ಹೇಳಿ. 3 ನಾಮದಿಂದ ಆರಂಭವಾಗಿರುವಂತಹ ಚಿತ್ರ ಕೊರಗಜ್ಜನ ಚಿತ್ರ. ಈ ಚಿತ್ರದ ಒಂದು ವಿಷಯ ಏನು ಅಂತ ಹೇಳಿ, ಕತೆ ಏನು ಅಂತ ಹೇಳಿ? ಆಕ್ಚುಲಿ ಈ ಚಿತ್ರ ನಂಗೆ ಮೂಡಿ ಬರ್ಲಿಕ್ಕೆ ಕಾರಣ ಖಾಲಿ ಒಂದು ಭಕ್ತಿಗೀತೆ, ಕೊರಗಜ್ಜನ ಭಕ್ತಿಗೀತೆಯಿಂದ ಇಷ್ಟು ಒಳ್ಳೆ ಪೇಂಟಿಂಗ್ ಒಂದು ರೆಡಿ ಆಗ್ಲಿಕ್ಕೆ ಕಾರಣ ಆಯ್ತು ಅಂತ ಫಸ್ಟ್ ಆಫ್ ಆಲ್ ನಾನು ಹೇಳ್ತೇನೆ. ಯಾಕಂದ್ರೆ ನಾನು ಯಾವತ್ತು ಬರುವಾಗ ಬೆಳಿಗ್ಗೆ 9 ಗಂಟೆಗೆ ಆಫೀಸ್ಗೆ ಬಂದು ಒಂದು ಫೋಟೋಶಾಪ್ ನಾವು ವರ್ಕ್ ಮಾಡುವ ಸಾಫ್ಟ್ವೇರ್, ಅದರಲ್ಲಿ ಬಿಳಿ ಹಾಳೆ ತೆಗೆದು ಅದನ್ನು ಕಪ್ಪು ಬಣ್ಣಕ್ಕೆ ಇದು ಮಾಡಿದ್ದೆ. ಆ ನಂತರ ಅದಕ್ಕೆ 3 ನಾಮ ಹೇಳಿದೆ. 3 ನಾಮ ಎಲ್ದು ಇದು ಯಾಕೋ ಶಿವನನ್ನು ಹೋಲುವಾಗಿತ್ತು. ಅದಾಗ್ಲೇ ನಾನು ಯೂಟ್ಯೂಬ್ ಅಲ್ಲಿ ಕೊರಗಜ್ಜನ ಒಂದು ಭಕ್ತಿಗೀತೆ ಇಟ್ಟಿದ್ದೆ. ಅಂದ್ರೆ ಆ ಭಕ್ತಿಗೀತೆ ಯಾಕೋ ಇದಕ್ಕೆ ಮ್ಯಾಚಿಂಗ್ ಆಗ್ತಿತ್ತು, ಇದನ್ನು ಕೊರಗಜ್ಜನ ಮಾಡಿದ್ರೆ ಹೇಗೆ ಅಂತ. ಅಂದ್ರೆ ಬೆಳಿಗ್ಗೆ 9 ಗಂಟೆಗೆ ಬಂದು ಸ್ಟಾರ್ಟ್ ಮಾಡಿದ್ದೇನೆ, ಸ್ಟಾರ್ಟಿಂಗ್ ಓಪನ್ ಮಾಡಿದೆ ಅದೇ. ಆನಂತರ ಒಂದು ಮಧ್ಯಾಹ್ನ ಆಗುವಾಗ ಅರ್ಧ ಫಿನಿಶ್ ಆಯ್ತು ಆರ್ಟ್. ಇನ್ನು ಕೂಡ ಹಠ ಆಯ್ತು, ಇದನ್ನು ಕಂಪ್ಲೀಟ್ ಮಾಡ್ಬೇಕು ಇವತ್ತು ಅಂತ. ಅರ್ಧ ಒಂದು ಮುಕ್ಕಾಲು ವರ್ಷ ಕಂಪ್ಲೀಟ್ ಆಗುವಾಗ ನಾನು ನನ್ನ ಫ್ರೆಂಡ್ ಸರ್ಕಲ್ ಕಳಿಸಿದೆ, ಹೀಗೆ ಮಾಡ್ತಿದ್ದೆ ನಾನು. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ನಂಗೆ, ಮಾಡು ಇದು ಒಳ್ಳೆ ಆಗ್ತದೆ ನಮ್ಗೆ ಕಳಿಸು. ನಾನು ಮಾಡ್ತಿದ್ದಾಗೆ ನನ್ನ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಕಳಿಸ್ತಿದ್ದೆ. ಅವರು ಅವಾಗಲೇ ಸ್ಟೇಟಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಈಗ ರೆಡಿ ಆಗ್ತಾ ಉಂಟು ಆರ್ಟ್. ಆ ನಂತರ ನೈಟ್ ಒಂದು 11 ಗಂಟೆ ಆಗುವ ಫಿನಿಶ್ ಆಗಿದೆ ನಾನು ಒಂದೇ ದಿವಸದಲ್ಲಿ. ಫಿನಿಶ್ ಆದ ನಂತರ ಎಲ್ಲ ಸ್ಟೇಟಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೆಲವು ನನ್ನ ಹೆಸರು ಹಾಕಿ ಎಲ್ಲ ಶೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಸುಮ್ನೆ ಒಂದು ಮನೆಗೆ ಹೋಗಿ ನನ್ನ ಕೆಲಸ ಎಲ್ಲ ಮನೆಗೆ ಹೋಗಿ ಫೇಸ್ಬುಕ್ ನೋಡ್ತೇನೆ, ಫುಲ್ ಫೇಸ್ಬುಕ್ ಅಲ್ಲಿ ಇಡೀ ಕೊರಗಜ್ಜ ದೈವದ್ದು ಫುಲ್ ಅದೇ ಉಂಟು. ಆನಂತರ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಎಲ್ಲ ಟ್ಯಾಗ್ ಮಾಡಿ ಹಾಕ್ತಿದ್ದಾರೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಮರು ದಿವಸ ನಂಗೆ ಟ್ರೋಲ್ ಪೇಜ್ ನವರು ನನ್ನ ಫೋಟೋ ಹಾಕಿ ಶೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೊರಗಜ್ಜನ ಆರ್ಟ್ ಮಾಡಿದ್ ಇವರೇ ಅಂತ ಹೇಳಿ ಒಂದ್ಸತಿ ಮೀಟ್ ಆಗಿ. ಆನಂತರ ಪೇಪರ್ ಇಂದ ಎಲ್ಲ ಕಾಲ್ ಬಂತು, ಒಳ್ಳೆ ಪ್ರಚಾರ ಸಿಕ್ಕಿತ್ತು. ಎಸ್, ನಿಜವಾಗ್ಲೂ ಕೂಡ ಅದರಲ್ಲೂ ಕೂಡ ಅದೇ ಎಲ್ಲರೂ ಹೇಳ್ತಾರೆ, ಕೊರಗಜ್ಜನ ಒಂದು ವೆಕ್ಟರ್ ಆರ್ಟ್ ಬರುತ್ತೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡುತ್ತೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅನೇಕ ಜನರು ಹೇಳ್ತಾರೆ. ಮಾಡಿದಂತಹ ಯುವಕ ಯಾರು ಅಂತ ಹೇಳಿದ್ರೆ ಶಶಾಂಕ್ ಅಂತ ಹೇಳಿ. ಒಂದ್ಸಗಿನ ಕೊರಗಜ್ಜ ಮೂಡಿ ಬಂದಂತಹ ಕಥೆಯನ್ನು ಕೂಡ ಹೇಳಿದ್ರು, ಯಾವ ರೀತಿ ಬಂತು ಅನ್ನುವಂಥದ್ದು. ಅದ್ರಲ್ಲೂ ಕೂಡ ನೀವು ಈ ಚಿತ್ರ ಮಾಡಬೇಕು ಅಂತ ಹೇಳುವಾಗ ಇದನ್ನೆಲ್ಲ ಎಲ್ಲರೂ ಕೂಡ ಇಷ್ಟಪಡ್ತಾರೆ, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ಲೈಕ್ ಮಾಡ್ತಾರೆ ಅಂತ ಹೇಳಿ ಅನ್ಕೊಂಡಿದ್ರ ಅಂತ ಇಲ್ಲ, ಯಾವ್ದು ಇದು ನಿರೀಕ್ಷೆ ಇರ್ಲಿಲ್ಲ ನನಗೆ. ಯಾಕೆ ನಾನು ಕೂಡ ಚಿಕ್ಕ ವಯಸ್ಸಿನಿಂದಲೇ ಕೊರಗಜ್ಜನ ನಂಬಿಕೊಂಡು ಬಂದ. ಇದು ಹೇಗೆ ಅದೇ ಹೇಳಿದಾರೆ, ಭಕ್ತಿಗೀತೆ ಒಂದು ಪ್ರೇರಣೆ. ಸರಿ, ಕೊರಗಜ್ಜನ ಬಗ್ಗೆ ನಂಬ್ಕೊಂಡು ಬಂದವರು ತಾವಲ್ವಾ? ಏನ್ ಹೇಳ್ತೀರಾ ಕೊರಗಜ್ಜ ಬಗ್ಗೆ? ನಮ್ಮ ತುಳುನಾಡಿನ ಒಂದು ಆರಾಧ್ಯ ದೈವ, ಅದೇ ತಾವು ನೋಡಿದಂತಹ ಕೊರಗಜ್ಜ, ನಿಮ್ಮ ನಂಬಿಕೆ ಅಂದ್ರೆ, ಯಾಕಂದ್ರೆ ತುಳುನಾಡಿನಲ್ಲಿ ದೇವರಕ್ಕಿಂತ ಜಾಸ್ತಿ ದೇವರುಗಳನ್ನು ಇದು ಮಾಡ್ತಾರೆ. ಕೊರಗಜ್ಜನ ರಿಸಲ್ಟ್ ಅವಾಗ ಹೋಗ್ಲಿ ಗೊತ್ತಾಗುತ್ತೆ ನಿಮ್ಗೆ. ಈಗ ಒಂದು ಹರ ಕೇಳಿದ್ರೆ ಅದು ಹೆಚ್ಚ ಟೈಮ್ ಅಂದ್ರೆ ಒಂದ್ ದಿವಸ ಏನಾದ್ರು ಒಂದು ಕಲ್ದೋಗಿದ್ರೆ ಅದರ ಬಗ್ಗೆ ನಾವು ಒಂದು ಹರಕೆ ಇಟ್ಕೊಂಡ್ರೆ ಅವಾಗ್ಲೇ ನಮ್ಗೆ ಏನಾದ್ರೂ ಒಂದು ಪರಿಹಾರ ಸಿಗುತ್ತೆ ಕೊರಗಜ್ಜನ ಇದ್ರಲ್ಲಿ. ಓಕೆ, ಹಾಗೆ ನಿಮ್ಗೆ ಕೊರಗಜ್ಜ ಅಂತ ಹೇಳಿ ತುಂಬಾನೇ ಇಷ್ಟ, ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಕೊರಗಜ್ಜ ಅಂತ ಹೇಳಿ ತುಳುನಾಡಿನಲ್ಲಿ ಎಷ್ಟೇ ಕಷ್ಟ ಬಂದ್ರು ಕೂಡ ಸ್ವಾಮಿ ಕೊರಗಜ್ಜ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಈಗಲೇ ಹೇಳಿದ್ರು. ಅದೇ ಟೈಮಲ್ಲೇ ಸಿಗುತ್ತೆ ಎಲ್ಲವೂ ಪ್ರತಿಫಲ ಅನ್ನುವಂಥದ್ದು. ಅದೇ ರೀತಿ ವೀಕ್ಷಕರ ಕಾರ್ಯಕ್ರಮ ನೋಡ್ತಾ ಇದ್ರೆ ತಾವು ಕೂಡ ಕರೆ ಮಾಡ್ಬೋದು, ಮಾತಾಡ್ಬೋದು. ಅದೇ ರೀತಿ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ.
ಓಕೆ, ಎಸ್, ಕರೆ ಮಾಡಿ ದಯಮಾಡಿ ನಮ್ಮ ನೆಟ್ವರ್ಕ್ ಇರುವ ಕಡೆ ಬಂದು ಮಾತಾಡಿ, ದಯಮಾಡಿ ಲೈನಲ್ಲಿ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ನಾವು ಕೇಳ್ತಾ ಇದ್ವಿ. ಅದೇ ರೀತಿ ಅನೇಕ ಜನರು ಕರೆ ಮಾಡ್ತಾ ಇದ್ದಾರೆ ಮಾತಾಡಬೇಕು ಅಂತ ಹೇಳಿ. ಒಬ್ಬ ಹೊಸ ಸಾಧಕ, ಯುವ ಸಾಧಕ ಅನ್ನುವಂಥದ್ದು, ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕಾಗುತ್ತೆ, ಆಶೀರ್ವಾದ ಕೂಡ ಬೇಕಾಗುತ್ತೆ. ಅದೇ ರೀತಿ ಮಾತಾಡ್ತಿದ್ವಿ. ಇನ್ನೊಂದು ಕಡೆ ನೋಡ್ಬೇಕಂತ ಹೇಳಿದ್ರೆ ಮಂತ್ರ ದೇವತೆಯ ಚಿತ್ರ ಅಲ್ವಾ, ಇದು ಕೂಡ ಒಂದು ಅದ್ಭುತವಾಗಿರುವಂತಹ ಚಿತ್ರ. ಫಸ್ಟ್ ಮಾಡಿರುವಂತದ್ದು ಮಂತ್ರ ದೇವತೆ ಆರ್ ಎಲ್ಸ್ ಕೊರಗಜ್ಜ. ಯಾವ ಚಿತ್ರ ಮೊದಲನೇದಾಗಿ ಮಾಡಿರುವಂತ? ಕೊರಗಜ್ಜ ಚಿತ್ರ ಮಾಡಿದಂತಹ ವೆಕ್ಟರ್ ಚಿತ್ರಗಳಲ್ಲಿ ಮೊದಲನೇ ಚಿತ್ರವೇ ನಿಮ್ಮ ಕೊರಗಜ್ಜ ಚಿತ್ರ ಅಲ್ವಾ? ಆರ್ಟ್ ಫೀಲ್ಡ್ ಅಲ್ಲಿ ನನ್ನದೇ ಮೊದಲನೇ ಚಿತ್ರ ಕೊರಗಜ್ಜ ಚಿತ್ರ. ಅದ್ರಲ್ಲೂ ಕೂಡ ಫಸ್ಟ್ ನಿಮ್ಮ ಚಿತ್ರ, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುವಂತಹ ಚಿತ್ರ ಅಲ್ವಾ? ಆಫ್ಟರ್ ದಟ್ ಏನ್ ಮಾಡಿದ್ರು ಕೊರಗಜ್ಜ ಚಿತ್ರ ಆದ್ಮೇಲೆ? ಕೊರಗಜ್ಜನ ಚಿತ್ರ ಆದ್ಮೇಲೆ ನಾನು ನಮ್ಮ ಪುಲ್ವಾಮಾ ದಾಳಿ ಆಯ್ತಲ್ಲ, ಆನಂತರ ಅಭಿನಂದನ್ ಅವರನ್ನು ಪಾಕಿಸ್ತಾನದವರು ಹೇಗೆ ಬಂಧಿಸಿದ್ರು, ರಿಲೀಸಿಂಗ್ ಟೈಮ್ ಅಲ್ಲಿ ಮೋದಿ ಅವರಿಗೆ ಒಂದು ಆರ್ಮಿ ಥೀಮ್ ಅಲ್ಲಿ ನಾನೊಂದು ಮಾಡಿದ್ದೆ. ಈಗ ಡಿಸ್ಪ್ಲೇ ಅಲ್ಲಿ ಕಾಣ್ತಾ ಉಂಟಲ್ಲ, ಅದೇ ಆರ್ಮಿ ಥೀಮ್ ಅಲ್ಲಿ ಮೋದಿ ಅವರ ಇದು ಮಾಡಿದ್ದೆ. ಆ ನಂತರ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರದು ಮತ್ತೆ ನರೇಂದ್ರ ಮೋದಿ ಅವರದು ಅರ್ಧ ನರೇಂದ್ರ ಮೋದಿ ಅವರು, ಅರ್ಧ ಅಟಲ್ ಬಿಹಾರಿ ವಾಜಪೇಯಿ ಅವರು. ಆ ನಂತರ ವಜ್ರದೇಹಿ ಶ್ರೀಗಳದ್ದು ಮಾಡಿದ್ದೆ. ಆ ನಂತರ ರೀಸೆಂಟ್ಲಿ ನಂಗೊಂದು ಆರ್ಡರ್ ಬಂದು ಶಿವ್ ಉಪ್ಪಾರ್ ಸ್ಟಿಕ್ಕರ್ ಬೇಕು ನಮ್ಗೆ, ಆ ಡಿಸೈನ್ ನಿಮ್ಗೆ ಆರ್ಡರ್ ಬಂತು ಸ್ಟಿಕ್ಕರ್ ಬೇಕು ಅಂತ ಅವರದು, ಅದೊಂದು ಮಾಡಿಕೊಟ್ಟೆ ಅಂತ. ರೀಸೆಂಟ್ಲಿ ದೈವದ್ದು ಮಾಡದೆ ಒಂದು 3 ತಿಂಗಳಾಯ್ತಲ್ಲ ಅಂತ ಇನ್ನೊಂದು ದೈವದ್ದು ಮಾಡುವ ಅಂದ್ರೆ ಮಂತ್ರ ದೇವತೆ ನೆನಪಿಗೆ ಬಂತು. ಓಕೆ ಏನು ತಿಂಗಳಾಯ್ತು, ಏನು ದೈವದ ಬಗ್ಗೆ ಮಾಡ್ಲಿಲ್ಲ ಅಂತ ಹೇಳೋ ಮಂತ್ರ ದೇವತೆ ನೆನಪಿಗೆ ಬಂತು, ಮಂತ್ರ ದೇವತೆ ಮಾಡಿದ್ರೆ ಆ ಮಾಡಿದಂತಹ ಚಿತ್ರ ಅದರದ ಬಗ್ಗೆ ಏನ್ ಹೇಳ್ತಾರೆ, ಅದು ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ. ಐ ಥಿಂಕ್ ಸೊ ಅಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ ಕೊರಗಜ್ಜ ಮತ್ತು ಮಂತ್ರ ದೇವತೆ ಎರಡು ಕೂಡ ಕಂಪೇರ್ ಮಾಡ್ತಾರೆ. ನೋಡುವಾಗ ಎರಡರಲ್ಲೂ ಕೂಡ ಕಪ್ಪು ಬಣ್ಣ ಅಲ್ವಾ? ಏನು ತಮ್ಮ ಒಂದು ಕಲಾವಿದನ ಪ್ರಕಾರ ಕಪ್ಪು ಬಣ್ಣ ಮತ್ತು ಬಿಳಿ ಬಣ್ಣ ಅದರ ರಾರಾಜಿಸುತ್ತಿರುತ್ತೆ, ಮತ್ತೊಂದು ಕೆಂಪು ಬಣ್ಣ, ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ನನ್ನದು ಫೇವರೇಟ್ ಕಲರ್ ಬ್ಲ್ಯಾಕ್. ಓಕೆ, ಫಸ್ಟ್ ಕೊರಗಜ್ಜನ್ ಮಾಡಿದ್ದಲ್ಲ, ಅದರಲ್ಲಿ ಕಪ್ಪು ಹಳೆ ಎಲ್ಲ ಮಾಡಿದ್ದೆ. ಅಂದ್ರೆ ಯಾಕಂದ್ರೆ ನಾನು ನೆಕ್ಸ್ಟ್ ಮಂತ್ರ ದೇವತೆದು ಮಾಡುವಾಗ, ಮಂತ್ರ ದೇವತೆದು ಬಿಡಿಸುವಾಗ ಇದನ್ನು ನೀವು ಫಸ್ಟ್ ಅದು ಕೂಡ 3 ನಾಮದಿಂದ ಸ್ಟಾರ್ಟ್ ಮಾಡಿದ್ದೆ ನಾನು. 3 ನಾಮ ಹಾಕಿ ನಡುವಲ್ಲಿ ಕೆಂಪಿನ ಬೊಟ್ಟು ಇಟ್ಟಿದ್ದು. ಕೆಂಪಿನ ಬೊಟ್ಟು ಇಟ್ಟಾಗ ನಂಗೆ ಇದನ್ನು ಫಸ್ಟ್ ಗೆ ಮಂತ್ರ ದೇವತೆ ಬಿಡಿಸುವ ಇದ್ರಲ್ಲಿ ಇರ್ಲಿಲ್ಲ, ಏನೋ ಗೀಸಿಕೊಂಡು ಹೋದದಷ್ಟು. ನನ್ನ ತಂದೆಯವರಿದ್ರು, ತಂದೆಯವರನ್ನು ಕರೆದು ನಾ ಹೇಳಿದೆ, ಇಲ್ಲಿ ಮಂತ್ರ ದೇವತೆ ಮಾಡ್ತಿದ್ದೇನೆ. ನೋಡಿದ್ರು, ಹೋದ್ರು. ಏನ್ ಹೇಳಿದ್ರು? ಮಾಡು ಅಂತ ಹೇಳಿದ್ರು, ಒಳ್ಳೆ ಬಿಡಿಸಿ ಮಾಡು. ಆನಂತರ ಮಾಡ್ತಾ ಅಂದ್ರೆ ನಾನು ಅದು ಫುಲ್ ಟೈಮ್ ಅದಕ್ಕೆ ವರ್ಕ್ ತಗೊಳ್ಳಿಲ್ಲ. ನನ್ನ ಕೆಲಸದ ನಡುವಲ್ಲಿ ನಾನು ಅದನ್ನು ಫಿನಿಶ್ ಮಾಡ್ತಾ ನಂಗೆ ಅದರಲ್ಲಿ ಹಣೆಪಟ್ಟಿ, ದೈವದಲ್ಲಿ ಹಣೆಪಟ್ಟಿ ಅಂತ ಇದೆ. ಕೊರಗಜ್ಜಂದಕ್ಕೆ ಅದಿಲ್ಲ, ಕೊರಗಜ್ಜಂದಲ್ಲಿ ಮುಟ್ಟಾಳೆ ಅಂತ ಬರುತ್ತೆ, ಇದರಲ್ಲಿ ಹಣೆಪಟ್ಟಿ ಅಂತ ಇದೆ, ಅಂದ್ರೆ ಬೆಳ್ಳಿ ಹಣೆಪಟ್ಟಿ. ನಂಗೆ ಅದಕ್ಕೆ ತುಂಬಾ ಟೈಮ್ ತಾಗಿದೆ ಅದಕ್ಕೆ. ಬೆಳ್ಳಿ ಹಣೆಪಟ್ಟಿಗೆ ಒಂದ್ ದಿವಸ ಅದಕ್ಕೆ ತಾಗಿದೆ. ಯಾಕಂದ್ರೆ ಅದನ್ನು ಬೆಳ್ಳಿಯ ಇದರಲ್ಲಿ ಕೊಡ್ಬೇಕಾದ್ರೆ, ಅದಕ್ಕೊಂದು ಒರಿಜಿನಾಲಿಟಿ ಕೊಡ್ಬೇಕಾದ್ರೆ ನಾನು ತುಂಬಾ ಕೆಲಸ ಪಟ್ಟಾದ್ರೆ ಅದಕ್ಕೋಸ್ಕರ ಒಂದು ದಿನ ಜಾಸ್ತಿ ಹೋಯ್ತು ಅನ್ನುವಂಥದ್ದಲ್ವಾ? ಓಕೆ, ಹೇಗೆ ರೆಸ್ಪಾನ್ಸ್ ಬಂತು ಮಂತ್ರ ದೇವತೆಯ ಚಿತ್ರಕ್ಕೆ? ಕೊರಗಜ್ಜನಿಕ್ಕಿಂತ ತುಂಬಾ ರೆಸ್ಪಾನ್ಸ್ ನಂಗೆ ಮಂತ್ರ ದೇವತೆಯ ಚಿತ್ರಕ್ಕೆ. ನಾನು ಕೂಡ ಅದನ್ನೇ ಹೇಳ್ಬೇಕಂತ ಇದ್ದೆ. ಯಾಕಂದ್ರೆ ನಂಗೆ ಹೆಚ್ಚಿನವರು ಫೋನ್ ಮಾಡಿದವರು ಹೇಳಿದ್ರು, ನಂಗೆ ಅದನ್ನ ನೋಡುವಾಗಲೇ ಹೆದರಿಕೆ ಆಗ್ತದೆ, ಅದರಲ್ಲಿ ಏನೊಂದು ಒರಿಜಿನಾಲಿಟಿ ಕಲೆ ತಂದಿದ್ದಿ. ಹೌದು, ದಟ್ಸ್ ಟ್ರೂ, ನಿಜವಾಗ್ಲೂ ನಾನೇ ಕೆಲವೊಮ್ಮೆ ಕನ್ಫ್ಯೂಸ್ ಆಗಿ 2 ಸತಿ ನೋಡಿದ್ದು ಕೂಡ ಉಂಟು. ನೀವೇ ಮಾಡಿದ ಅಂತ ಹೇಳಿ ಅಲ್ವಾ? ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಂಗೆ ಈಗಲೂ ಕೂಡ. ಓಕೆ, ನಿಜವಾಗ್ಲೂ ಒಂದು ಮಂತ್ರ ದೇವತೆಯ ಚಿತ್ರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಬರ್ತಾ ಇದೆ ಮಂತ್ರ ದೇವತೆಯ ಚಿತ್ರ, ನೋಡ್ಕೊಂಡು ಬನ್ನಿ. ಮಂತ್ರ ದೇವತೆಯ ಚಿತ್ರ, ಕೊರಗಜ್ಜನ ಚಿತ್ರ ಬಿಡಿಸ್ತಾರೆ ಶಶಾಂಕ್ ಅವರು, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ವೈರಲ್ ಆಗುತ್ತೆ ಕೂಡ. ಅದರ ನಂತರ ಬಿಡಿಸುವಂತದ್ದು ಮಂತ್ರ ದೇವತೆ ಚಿತ್ರ, ಅದು ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ. ಹೇಳ್ತಾರೆ ಕೊರಗಜ್ಜನ ಚಿತ್ರಕ್ಕಿಂತ ಸಿಕ್ಕಿದಂತೂ ಕೂಡ ಜಾಸ್ತಿ ರೆಸ್ಪಾನ್ಸ್ ಮಂತ್ರ ದೇವತೆಯ ಚಿತ್ರಕ್ಕೆ ಸಿಕ್ಕಿದೆ ಅನ್ನುವಂಥದ್ದು. ಅದೇ ರೀತಿ ಈಗ ನೋಡ್ತಾ ಇದ್ದೇವೆ, ನಿಜವಾಗ್ಲೂ ಕೂಡ ಎಲ್ಲಾ ವಾಟ್ಸ್ಆಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, DP-ಗಳಲ್ಲಿ ಎಲ್ಲವೂ ಕೂಡ ಶಶಾಂಕ್ ಆಚಾರ್ಯ ಅವರು ಬಿಡಿಸಿದಂತಹ ಚಿತ್ರಗಳು ನೋಡ್ಲಿಕ್ಕೆ ಸಿಗುತ್ತೆ. ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮತ್ತೊಮ್ಮೆ ಹೆಸರುವಾಸಿಯಾಗಿರುವಂತದ್ದು ನರೇಂದ್ರ ಮೋದಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು, ಅದೇ ರೀತಿ ನಮ್ಮ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತ್ರಗಳು. ಅರ್ಧ ಮುಖ ನರೇಂದ್ರ ಮೋದಿ ಅವರು ಬಂದ್ರೆ ಇನ್ನರ್ಧ ಮುಖ ಬರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇದು ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು, ಸೌಂಡ್ ಮಾಡಿತ್ತು ಕೂಡ. ಆ ಚಿತ್ರದ ಕಲಾವಿದರು ಕೂಡ ಶಶಾಂಕ್ ಅವರು. ಅಂಡ್ ನಮ್ಮ ಜೊತೆ ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ.
ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗ್ತಾ ಇದೆ. ದಯಮಾಡಿ ಕಾಲ್ ಮಾಡಿದಾಗ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ಸೊ ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದ್ರೆ ಕರೆ ಕಟ್ ಆಗುತ್ತೆ ಅಂತ ಹೇಳ್ತಾ. ಎಸ್, ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ದಯಮಾಡಿ ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕಾಗುತ್ತೆ. ಹಲೋ ಸರ್, ನಮಸ್ತೆ. ಓಕೆ, ದಯಮಾಡಿ ಕಾಲ್ ಮಾಡಿದಾಗ ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಾನು ಪದೇ ಪದೇ ಅದೇ ಹೇಳ್ತಾ ಇರ್ತೇನೆ. ಎಲ್ಲೋ ಒಂದು ಕಡೆ ಯುವ ಸಾಧಕರು ಇರ್ತಾರೆ, ಇಲ್ಲಿ ಬಂದು ಮಾತಾಡಬೇಕು ಅಥವಾ ಅವರಿಗೆ ವಿಷಯ ತಿಳಿಸಬೇಕು, ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ತಾವು ಕರೆ ಮಾಡ್ತೀರಾ. ಆದರೆ ನೀವು ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾ ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ಯಾವತ್ತು ನಾವು ಕೊಡುವಂಥ ಸಜೆಷನ್ ಇದು. ಎಸ್, ಅದೇ ರೀತಿ ಮಾತಾಡ್ತಾ ಇದ್ವಿ ಶಶಾಂಕ್ ಅವರ ಜೊತೆ. ಈಗಿನ ಕಾಲದಲ್ಲಿ ಆರ್ಟಿಸ್ಟ್ ಅಂತ ಹೇಳುವಾಗ ಏನು ಮಾಡ್ತಾ ಇದ್ರೆ ಬೇಸಿಕಲಿ ತಾವು? ನಾನು ಪ್ರೊಫೆಷನಲ್ ಫೋಟೋಗ್ರಾಫರ್ ಕಮ್ ಗ್ರಾಫಿಕ್ ಡಿಸೈನರ್. ಓಕೆ, ಪ್ರೊಫೆಷನಲ್ ಫೋಟೋಗ್ರಾಫರ್ ವಿತ್ ಗ್ರಾಫಿಕ್ ಡಿಸೈನರ್ ಅನ್ನುವಂಥದ್ದು. ಹೇಗಿದೆ ಲೈಫ್ ಅಂತ ಹೇಳಿ, ಜೀವನ? ತೊಂದರೆ ಇಲ್ಲ. ಓಕೆ, ಒಂದು ಹೇಳ್ತಾರೆ ಈಗಿನ ಕಾಲದಲ್ಲಿ ಏನು ಆರ್ಟ್ ಅಂತ ಹೇಳುವಾಗ ಸ್ವಲ್ಪ ದೂರ ಓಡಿ ಹೋಗ್ತಾರೆ ಅಂತ ಹೇಳಿ, ಅಲ್ವಾ? ಹಾಗೇನು ನಾನು ಕಂಡ ರೀತಿಯಲ್ಲಿ ಹಾಗೆ ಅನಿಸ್ಲಿಲ್ಲ. ಓಕೆ, ದ್ಯಾಟ್ಸ್ ಟ್ರೂ. ಅಂದ್ರೆ ಈಗ ಕಾಲದಲ್ಲಿ ಬರ್ತಾ ಇದೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಆರ್ಟ್ ಅನ್ನುವಂಥದ್ದು ಬೆಳೀತಾ ಇದೆ. ಅನೇಕ ಯುವಕರು ಬರ್ತಾ ಇದೆ. ಇಂದಿನ ಕಾಲದಲ್ಲಿ ಒಂದು ಆರ್ಟ್ ಮಾಡ್ಬೇಕು ಅಂತ ಹೇಳುವಾಗ, ಕಲಾವಿದ ಅಂತ ಹೇಳುವಾಗ ಎಲ್ಲೋ ಒಂದ್ ಕಡೆ ಮೂಗು ಮುರಿಯುವವರು ಜಾಸ್ತಿ ಇದ್ರು, ಅಲ್ವಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಅದರಲ್ಲೂ ಕೂಡ ಈಗಿನ ಒಂದು ನಿಮ್ಮ ಚಿತ್ರ ಬಿಡಿಸಬೇಕು, ಅದರಲ್ಲೂ ಕೂಡ ಹೇಳಬೇಕು ಅಂತ ಹೇಳಿದ್ರೆ ಈ ಹಿಂದೆ ಕರಣಾಚಾರ್ಯರು ಬಿಡಿಸಿದಂತಹ ಚಿತ್ರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಶರತ್ ಕುಲಾಲ್ ಆಗಿರ್ಬೋದು, ನರೇಂದ್ರ ಮೋದಿ ಅವರು. ಆದ್ರೆ ಒಂದು ಮಾತುಗಳು ಎಲ್ಲರೂ ಹೇಳ್ತಾರೆ ಔಟ್ ಆಫ್ ದ ಬಾಕ್ಸ್, ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಕಲಾವಿದರು ನರೇಂದ್ರ ಮೋದಿ ಅವರನ್ನು ವೈಭವೀಕರಣಗೊಳಿಸ್ತಾರೆ ಅನ್ನುವಂಥದ್ದು. ಏನ್ ಹೇಳ್ತೀರಾ? ಯಾಕಂದ್ರೆ ದೇಶ ಕಂಡ ಅತ್ಯುತ್ತಮ ಪ್ರಧಾನಿ ಅಂತ ನಾ ಹೇಳ್ಬೇಕಾದ್ರೆ ನರೇಂದ್ರ ಮೋದಿ ಅವರು ಅಂತ ಹೇಳಿ ನಂಗೆ ಬುದ್ಧಿ ಬಂದ ನಂತರ ನಂಗೊಂದು ರಾಜಕೀಯದಲ್ಲಿ ಆಗ್ಲಿ ನಮ್ಮ ಸಮಾಜದಲ್ಲಿ ಒಂದು ಜಸ್ಟ್ ಥಿಂಕಿಂಗ್ ಅಲ್ಲಿ ನೋಡ್ಬೇಕಾದ್ರೆ ನಾನು ಕಂಡ ಶ್ರೇಷ್ಠ ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಚಿತ್ರ ಬಿಡಿಸ್ತೀರಾ? ಎಲ್ಲರೂ ಕೂಡ, ಎಲ್ಲ ಕಲಾವಿದರು ಕೂಡ ಆಲ್ಮೋಸ್ಟ್ ಅಲ್ವಾ ನರೇಂದ್ರ ಮೋದಿ ಅವರು ಚಿತ್ರ ಬಿಡಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ನರೇಂದ್ರ ಮೋದಿ ಅವರು ಕಲಾವಿದರಿಗೆ ಇಷ್ಟ ಆಗ್ತಾರೆ. ಯಾಕಂದ್ರೆ ಅವರು ರಾಜಕೀಯ ಪಕ್ಷದಿಂದ ಅಲ್ಲ, ಓಕೆ, ಅವರದ್ದೇ ಒಂದು ಸ್ಟೈಲ್ ಅಲ್ಲಿ ಅವರು. ಸರಿ, ಬರ್ತೇನೆ ಶಶಾಂಕ್. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಸುದರ್ಶನ್ ಅವರು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪಕ್ಷಿಕರಿಂದ. ಎಸ್, ಸುದರ್ಶನ್ ಅವರು ಮಾತಾಡಿ. ನಮ್ಮ ಜೊತೆ ಶಶಾಂಕ್ ಅವರಿದ್ದಾರೆ. ಏನ್ ಹೇಳ್ತೀರಾ ಅಂತ ಹೇಳಿ ಇವರು ಸಾಧನೆ ಬಗ್ಗೆ? ಎಸ್, ಹಲೋ, ಮಾತಾಡಿ ಸುದರ್ಶನ್ ಅವರೇ. ಅವರು ಅಂದ್ರೆ ಫಸ್ಟ್ ಚಿತ್ರ ಮಾಡಿದಾಗ ತುಂಬಾ ಇದಾಗಿತ್ತು, ಖುಷಿಯಾಗಿತ್ತು. ಮತ್ತೆ ಈಗ ಅದ್ರ ನಂತರ ತುಂಬಾ ಚಿತ್ರ ಎಲ್ಲ ಮಾಡ್ತಿದ್ದಾರೆ. ಹೌದು, ತುಂಬಾ ವೈರಲ್ ಆಗಿದೆ ಅಲ್ವಾ? ತುಂಬಾ ವೈರಲ್ ಆಗಿದೆ. ಯಾವ ಚಿತ್ರ? ನಾನು ಅವರ ಫ್ರೆಂಡ್ ಅಂತ ಹೇಳಿ. ಓ, ಅವರ ಫ್ರೆಂಡ್ ನೀವು ಸುದರ್ಶನ್ ಅವರು, ಪಕ್ಷಿಕರಿಂದ. ಓಕೆ, ಯಾವ ಚಿತ್ರ ನಿಮ್ಗೆ ತುಂಬಾ ಇಷ್ಟ ಆಯ್ತು ನಮ್ಮ ಶಶಾಂಕ್ ಬಿಡಿಸಿದಂತಹ ಚಿತ್ರಗಳಲ್ಲಿ? ಮಾಡಿದ ಚಿತ್ರ ಅಲ್ಲಿ ತುಂಬಾ ಇಷ್ಟ ಆಯ್ತು, ಕೊರಗಜ್ಜನ ಚಿತ್ರ. ಹೌದೌದು. ಓಕೆ, ಈಗ ಮಂತ್ರ ಮಾಡಿದ್ರು, ಮತ್ತೆ ಮೋದಿದೆಲ್ಲ ಮಾಡಿದ್ರಲ್ಲ, ತುಂಬಾ ಖುಷಿ ಆಗ್ತದೆ. ಎಸ್, ಏನ್ ಹೇಳ್ತೀರಾ ಅಂತ ಹೇಳಿ ತಮ್ಮ ಗೆಳೆಯನಿಗೆ ತಮ್ಮ ವಿಶೇಷ ಹಾರೈಕೆ? ಹಲೋ, ತಮ್ಮ ಗೆಳೆಯನಿಗೆ ತಮ್ಮ ವಿಶೇಷ ಏನ್ ಹೇಳ್ತೀರಾ ಅಂತ ಹೇಳಿ, ತಮ್ಮ ಹಾರೈಕೆ ಏನ್ ಹೇಳ್ತೀರಾ ಅಂತ ಹೇಳಿ? ನಾನು ಅಮೃತ ಸಂಜೀವಿನಿಯಲ್ಲಿ ಸದಸ್ಯನಾಗಿದ್ದೇನೆ, ಹಾಗೆ ಫ್ರೆಂಡ್ಶಿಪ್ ಆಯ್ತು. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸುದರ್ಶನ್ ಅವರೇ. ಎಸ್, ಮಂತ್ರದೇವತೆ ಚಿತ್ರ, ಕೊರಗಜ್ಜನ ಚಿತ್ರ ತುಂಬಾ ಇಷ್ಟ ಆಯ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನರೇಂದ್ರ ಮೋದಿ ಅಂಡ್ ವಾಜಪೇಯಿ ಅವರ ಚಿತ್ರ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅಂದ್ರೆ ಇದು ಮೊದಲೇ ಮಾಡಿದಿರ ಅಂತ ಕಾಣುತ್ತೆ ಅಲ್ವಾ ಈ ಚಿತ್ರ? ಅಂದ್ರೆ ನಂಗೆ ಫಸ್ಟಿಗೆ ನಾನು ಬಿಡಿಸಿದ್ದು ಹೇಳಿದಲ್ಲ ಕೊರಗಜ್ಜ, ನಂತರ ನಾನು ಆರ್ಮಿ ಟೀಮ್ ಅಲ್ಲಿ ನರೇಂದ್ರ ಮೋದಿ ಅವರದ್ದು, ಅದ ನಂತರ ನಾನು ಎಲೆಕ್ಷನ್ ಟೈಮ್ ಅಲ್ಲಿ ನಾನು ನರೇಂದ್ರ ಮೋದಿ ಅವರದ್ದು ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರದ್ದು ಅವರ ಫೇಸ್ ಇದೊಂದು ಆರ್ಟ್ ಮಾಡಿದ್ದು. ಓಕೆ, ಮಂತ್ರದೇವತೆ ಎಲೆಕ್ಷನ್ ಟೈಮ್ ಅಲ್ಲೂ ಕೂಡ ಈ ಚಿತ್ರ ವೈರಲ್ ಆಗಿತ್ತು. ಅದೇ ಕೆಲವು ಗಾಡಿಯಲ್ಲಿ ಸ್ಟಿಕ್ಕರ್ ಎಲ್ಲ ಹಾಕಿದ್ರು, ಅದ್ರಲ್ಲಿ ಒಂದು ಟೈಟಲ್ ಹಾಕಿದೆ, ನಮೋ ಅಗೇನ್. ಎಸ್, ನಮೋ ಅಗೇನ್ ಅಂತ ಹೇಳಿ. ಓಕೆ, ರೈಟ್. ಇನ್ನೊಬ್ರು ಕಾಲ್ ಇದ್ರ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಧೀರಜ್ ಶಕ್ತಿನಗರ ಅಂತ ಹೇಳಿ ಶಕ್ತಿನಗರದಿಂದ ಕರೆ ಮಾಡ್ತಿದ್ದೇನೆ. ಓಕೆ ಸರ್, ನಮಸ್ತೆ. ಮಾತಾಡಿ ಸರ್, ಏನ್ ಹೇಳ್ತೀರಾ ಅಂತ ಹೇಳಿ ಶಶಾಂಕ್ ಅವರ ಸಾಧನೆಗೆ ಏನ್ ಹೇಳ್ತೀರಾ? ಅಂದ್ರೆ ಶಶಾಂಕನ ಅವರ ಆರ್ಟ್ ಇಂದ ನಾವು ತುಂಬಾ ಒಂದು ಪ್ರೇರೇಪಿತರಾಗಿದ್ದೇವೆ. ಅದೇ ರೀತಿ ಅವರ ಆರ್ಟ್ ಎಷ್ಟು ಬರ್ತದ ಅದೇ ರೀತಿ ನಾವು ಸಹ ಅದನ್ನು ನೋಡಿ ಇನ್ನೂ ಯೂತ್ ಹೆಚ್ಚಿಗೆ ಮೇಲೆ ಬರ್ತಾರೆ. ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತಿದೆ. ದ್ಯಾಟ್ಸ್ ಟ್ರೂ. ಹೌದು, ನಿಜವಾಗ್ಲೂ ಕೂಡ. ತಾವು ಕೂಡ, ತಮಗೂ ಕೂಡ ಇಂಟ್ರೆಸ್ಟ್ ಇದೆಯಾ ಕಲೆಯಲ್ಲಿ, ಚಿತ್ರಕಲೆಯಲ್ಲಿ?
ಹೌದೌದು, ನಾನು ಆನಿಮೇಟರ್. ಆನಿಮೇಟರ್, ಓಕೆ ಓಕೆ. ಈಗ ತುಂಬಾ ಸ್ಕೋಪ್ ಇದೆ ಅಲ್ಲ ತಮ್ಮ ಆನಿಮೇಟಿಂಗ್ ಹೌದೌದು, ಈಗ ನಾವು ಯಾವ ಫೀಲ್ಡ್ ಗೆಲ್ಲಿದ್ದೇವ ಅದು ಅವರಿಂದ ಒಂದು ಇನ್ಸ್ಪಿರೇಷನ್ ಆಗಿ ಬಂದದ್ದು ನಮ್ಗೆ. ಓಹೋ, ಇವರಿಂದ ಇನ್ಸ್ಪಿರೇಷನ್ ಆಗಿ ತಾವು ಬಂದದ ಆನಿಮೇಷನ್ಗೆ? ಹೌದು, ನಾವಂದ್ರೆ ಅವರ ಫ್ಯಾನ್ ಫಾಲೋವರ್ ಇದ್ದಾಗೆ. ಓ, ವೆರಿ ನೈಸ್. ಓಕೆ, ತಮ್ಮ ಫ್ಯಾನ್ ಮಾತಾಡಿ, ತಮ್ಮ ಫ್ಯಾನ್ ಜೊತೆ. ಹಲೋ, ನಮಸ್ತೆ, ನಮಸ್ತೆ. ನಮಸ್ತೆ ಸಮಯನ. ಹಲೋ ಹಲೋ, ನಮಸ್ತೆ. ಹೇಗಿದ್ದೀರಾ? ಮತ್ತೆ ನಿಮ್ಮ ಆರ್ಟ್ ಎಲ್ಲ ತುಂಬಾ ವೈರಲ್ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ ಅದನ್ನ ನೋಡಿ. ಧನ್ಯವಾದಗಳು. ಅಂದ್ರೆ ನಿಮ್ಮ ಸಪೋರ್ಟ್ ಬೇಕು ತುಂಬಾ. ಅದೇ ಅದೇ, ಓಕೆ. ನಾವು ಸಪೋರ್ಟ್ ಯಾವತ್ತು ಮಾಡ್ತಿದ್ದೇವೆ, ಇಂತ ಒಳ್ಳೆ ರೀತಿಯ ಸಪೋರ್ಟ್ ನಾವು ಎಲ್ಲಿಗೂ ಮಾಡ್ತಾ ಇರ್ತೇವೆ. ನನ್ನಂತ ತುಂಬಾ ಕಲಾವಿದರಿದ್ದಾರೆ, ಅವರನ್ನು ಕೂಡ ಹೀಗೆ ಬೆಳೆಸಬೇಕು. ಸರಿ ಸರಿ ಸರಿ. ಓಕೆ, ಯಾವ ಚಿತ್ರ ತಮ್ಗೆ ತುಂಬಾ ಇಷ್ಟ ಆಯ್ತು? ಇವರು ಬಿಡಿಸಿದಂತಹ ಯಾವ ಚಿತ್ರ ತುಂಬಾನೇ ಇಷ್ಟ ಆಯ್ತು ತಮ್ಗೆ? ಈಗ ರಿಲೀಸ್ ಮಾಡಿದಂತ ಮಂತ್ರದೇವತೆ ಮತ್ತೆ Okay. ಸ್ವಾಮಿ ಕೊಡಗಜ್ಜ. ಓಕೆ ಓಕೆ, ರೈಟ್ ರೈಟ್ ಇದು ರೈಟ್. ತುಂಬಾನೇ ಇಷ್ಟ ಆಗಿದೆ. ಇದನ್ನ ನೋಡಿ ಇನ್ನೂ ಯೂತ್ ಮುಂದೆ ಬರ್ತಾರೆ ಆರ್ಟ್ ನಲ್ಲಿ. ಇದೇ ರೀತಿ ಒಂದು ಒಳ್ಳೆ ಆರ್ಟ್ ತುಂಬಾ ಬರ್ತದೆ ಅವರಿಂದ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ. ಓಕೆ ಸರ್, ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ತುಳುನಾಡಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರುವಂತಹ ಈ ಚಿತ್ರ ಕಲಾವಿದ ಅಂತ ಹೇಳಿ, ಅದರಲ್ಲೂ ಕೂಡ ತುಳುನಾಡಿನ ಆರಾಧ್ಯ ದೈವ ಸ್ವಾಮಿ ಕೊರಗಜ್ಜ, ಅದೇ ರೀತಿ ತುಳುನಾಡಿನ ಮನೆ ಮಾತಾಗಿರುವಂತಹ ಮಂತ್ರದೇವತೆ ಅನ್ನುವಂಥದ್ದು, ಎರಡು ದೈವಗಳ ಚಿತ್ರ ಬಿಡಿಸಿದಂತಹ ಒಬ್ಬ ಅದ್ಭುತವಾಗಿರುವಂತಹ ಕಲಾವಿದ. ಅದೇ ರೀತಿ ಒಂದ್ ಕಡೆ ನರೇಂದ್ರ ಮೋದಿ ಅವರು, ಇನ್ನೊಂದ್ ಕಡೆ ಮಾಜಿ ಪ್ರಧಾನಿಯಾಗಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತ್ರ ಕೂಡ ದೊಡ್ಡ ಮಟ್ಟದಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಸುದ್ದಿ ಆಗಿತ್ತು. ಅದೇ ರೀತಿ ಶಿವೋಪಾರ್ ಆಗಿರ್ಬೋದು, ವಜ್ರದೇಹಿ ಸ್ವಾಮೀಜಿ ಆಗಿರ್ಬೋದು, ಈ ರೀತಿ ಹಲವಾರು ಚಿತ್ರ ಬಿಡಿಸಿದಂತಹ ವ್ಯಕ್ತಿ ಇದೀಗ ವೃತ್ತಿಯಲ್ಲಿ ಛಾಯಾಗ್ರಾಹಕರಾಗಿದ್ದಾರೆ. ಅಂಡ್ ಶಶಾಂಕ್ ಆಚಾರ್ಯ ಅವರು ತಮ್ಮ ಒಂದು ಕಲೆಗೆ ಸ್ಫೂರ್ತಿ ಅಂತ ಹೇಳಿ ಯಾರು ಅಂತ ಹೇಳಿ? ಕಲೆಗೆ ಸ್ಫೂರ್ತಿ ಅಂತ ಹೇಳಲಿಕ್ಕೆ ಹೋದ್ರೆ ನಂಗೆ ಯಾರನ್ನು ಹೇಳುದಂತ ಗೊತ್ತಾಗ್ತಿಲ್ಲ. ಓಕೆ, ಅಷ್ಟು ಜನ ಇದಾರೆ, ಲಿಸ್ಟ್ ಇದಾರೆ, ಅದು ತುಂಬಾ ಕಡಿಮೆ ಇದಾರೆ. ಯಾವ ರೀತಿ? ನಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಆರ್ಟ್ ಅನ್ನೆಲ್ಲ ನೋಡುವಾಗ ನಂಗೆ ಕೂಡ ಹೀಗೆ ಮಾಡಬೇಕು. ಪರ್ಟಿಕ್ಯುಲರ್ ಗುರು ಯಾರಾದ್ರು? ಗುರುಗಳಂತ ಯಾರು ಇಲ್ಲ ನಂಗೆ. ಹೈಸ್ಕೂಲ್ ಅಲ್ಲಿ ಇರುವಾಗ ನಮ್ಮ ಡ್ರಾಯಿಂಗ್ ಸರ್ ಇದ್ರು. ಯಾರು ಡ್ರಾಯಿಂಗ್ ಸರ್ ಅಂತ? ಜಯಂತ್ ಶೆಟ್ಟಿ ಸರ್ ಅಂತ. ಜಯಂತ್ ಶೆಟ್ಟಿ ಅಂತ ಹೇಳಿ ಅವರೇ ನಂಗೆ ಆರ್ಟ್ ಎಲ್ಲ. ಅಂದ್ರೆ ನಾನು ಸ್ಕೂಲಲ್ಲಿರುವಾಗ ಟೆಕ್ಸ್ಟ್ ಬುಕ್ಕಿನ ನೋಟ್ ಬುಕ್ಕಿನ ಲಾಸ್ಟ್ ಪೇಜ್ ಅಲ್ಲೆಲ್ಲ ಡ್ರಾಯಿಂಗ್ ಮಾಡುದು, ಬೋರ್ಡ್ ಅಲ್ಲೆಲ್ಲ ಡ್ರಾಯಿಂಗ್ ಮಾಡುದು. ಎಷ್ಟೋ ಸತಿ ಟೀಚರ್ಸ್ ನವರ ಕೈಯಿಂದ ಪೆಟ್ಟು ತಿಂದದು, ಹೊರಗೆ ಹಾಕಿದ್ದು ಎಲ್ಲ ಉಂಟು. ಗೊತ್ತಿದೆ. ಆರ್ಟ್ ಮಾಡಿದನ್ನು ಅವ್ರು ನೋಡಿದ್ರು. ಅವ್ರು ನಂಗೆ ಹೇಳಿದ್ರು, ಇಷ್ಟೊಳ್ಳೆ ಆರ್ಟ್ ಮಾಡ್ತಿ, ನಿಂಗೆ ಕ್ಲಾಸಿಗೆ ಬಾ ಅಂತ. ಅವರದ್ದೇ ಕ್ಲಾಸ್, ಸ್ಕೂಲ್ ಬಿಟ್ಟ ನಂತರ ಕ್ಲಾಸ್ ಎಲ್ಲ ಕೊಡ್ತಿದ್ರು. ಅದೇ ಅಂದ್ರೆ ಹೈಸ್ಕೂಲ್ ನಂತರ ಆರ್ಟ್ ನ ಬಗ್ಗೆ ಟಚ್ ಇರ್ಲಿಲ್ಲ. ಎಸ್, ಜಯಂತ್ ಶೆಟ್ಟಿ ಅವರು. ಜಯಂತ್ ಶೆಟ್ಟಿ ಅಲ್ವಾ? ಆಮೇಲೆ ಜಯಂತ್ ಶೆಟ್ಟಿ ಆದ್ಮೇಲೆ ಮತ್ತೆ ಯಾರು ಬೇರೆ ಯಾರ್ಸ ಇಲ್ಲ ನಂಗೆ. ಓಕೆ, ಒಬ್ರೇ ಗುರುಗಳು. ಎಷ್ಟು ವರ್ಷ ಕಲ್ತಿದ್ರಿ ಅವರಿಂದ? ನಾನು 6 ವರ್ಷ. 6 ವರ್ಷ ಕಲ್ತಿದ್ರಿ ಅಲ್ವಾ? ಏನೆಲ್ಲ ಡ್ರಾಯಿಂಗ್ ಗಳಲ್ಲಿ, ತಾವು ಚಿತ್ರಕಲೆಯಲ್ಲಿ ಏನೆಲ್ಲ ಆರ್ಟ್ ಫಾರ್ಮ್ ಗಳನ್ನು ಕಲ್ತಿದ್ರಿ? ನಂಗೆ ಮೊದಲಿಂದ ಕೂಡ ಚಿತ್ರಕಲೆಯಲ್ಲಿ ಅಂದ್ರೆ ಒಬ್ಬೊಬ್ಬರು ಒಂದೊಂದು ಫೀಲ್ಡ್ ಅಲ್ಲಿ ಹೋಗ್ತಾರೆ. ಅಂದ್ರೆ ಆಯಿಲ್ ಪೇಂಟಿಂಗ್ ಆಗಿರ್ಬೋದು, ಸ್ಕೆಚ್, ಶೇಡಿಂಗ್. ಹೌದು, ನಂಗೆ ಅವಾಗ ಸ್ಕೆಚಿಂಗ್ ಮತ್ತೆ ಶೇಡಿಂಗ್ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಪೆನ್ಸಿಲ್ ಅಲ್ಲೇ ಗೀಚ್ತಿದ್ದ. ಪೆನ್ಸಿಲ್ ಅಲ್ಲಿ ಬಿಟ್ಟು ನೋಟ್ ಬುಕ್ ಅಲ್ಲೆಲ್ಲ ಪೆನ್ನಲ್ಲಿ ಗೀಚ್ತಾ ಇರುವಂತ, ಪೆನ್ನಲ್ಲಿ ಗೀಚ್ತಿದ್ದೆ. ಓಕೆ, ಗೀಚಿನಿಂದ ಈಗ ದೊಡ್ಡ ಕಲಾವಿದರಾಗಿದ್ದಾರೆ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ನಿತಿನ್ ಅಂತ ಹೇಳಿ, ನಿಶಾಂತ್, ಮಂಗಳೂರಿಂದ. ನಿಶಾಂತ್ ಅವರು? ನಿತಿನ್. ಹಾ ಸರ್. ಓಕೆ ಸರ್, ನಿತಿನ್ ಅವರು ಮಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಶಶಾಂಕ್ ಅವ್ರ ನಮ್ಮ ಜೊತೆ. ಇವರ ಕಲೆ ಒಂದು ಅದ್ಭುತವಾಗಿರುವಂತಹ ಕಲಾವಿದ, ನಮ್ಮ ತುಳುನಾಡಿಗೆ ಸಿಕ್ಕಂತಹ ಕಲಾವಿದ. ಏನ್ ಹೇಳ್ತೀರಾ ಅಂತ ಹೇಳಿ ಇವರ ಕಲೆಯ ಬಗ್ಗೆ? ಎಸ್, ಅದೇ ಫಸ್ಟ್ ಆಫ್ ಆಲ್ ಅವ್ರಿಗೆ ಹೇಳೋದಂದ್ರೆ, ನೀವು ಇನ್ ಮುಂದೆ ಇದೇ ರೀತಿ ಒಳ್ಳೆ ಚಿತ್ರಗಳನ್ನ ಮಾಡ್ತಾ ಇರಿ ಅಂತ ಹೇಳಿ. ಅವ್ರದ್ದು ಮೊನ್ನೆ ಶಿವ ಉಪ್ಪದೊಂದು ಫೋಟೋ ಬಂದಿದೆ, ವೈರಲ್ ಆಗಿತ್ತು. ಹೌದು, ಶಿವ ಉಪ್ಪರ್ ಒಂದು ಏನೊಂದು ಗೋವಿನ ಹತ್ಯೆಯಲ್ಲಿ, ಗೋವಿನ ಒಂದು ರಕ್ಷಣೆ ಮಾಡಲು ಹೋಗಿ ಒಂದು ಹತ್ಯೆ ಆದ್ರ, ಅದ್ರ ಬಗ್ಗೆ ಇವರೊಂದು ಆರ್ಟ್ ಮಾಡಿದ್ರು, ತುಂಬಾ ವೈರಲ್ ಆಗಿತ್ತು. ಸೊ ಈಗ ಅದರ ನಂತರ ಬಂದದ್ದು ಕೊರಗಜ್ಜಂದು. ಕೊರಗಜ್ಜನದು ಅಂತ ಹೇಳಿ ನಮ್ದು ಕೂಡ ಒಂದು ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ನಾವು ಕೂಡ ಪ್ರಯೋಜನ ಅಷ್ಟೇ ನಂಬ್ತೇವೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇವರು ಶಶಾಂಕ್ ಅವರಿಗೆ ಒಂದು ಬಂದ ಒಂದು ಎಂತ ಹೇಳ್ತಾರೆ, ಆ ಕೊರಗಜ್ಜನ ಒಂದು ಆರ್ಟ್ ಬಿಡಿಸ್ಬೇಕಂತ ಒಂದು ಮನಸ್ಸು ಬಂದದಕ್ಕೆ ಫಸ್ಟ್ ಆಫ್ ಆಲ್ ಅವರಿಗೊಂದು ದೊಡ್ಡ ಒಂದು ಸೆಲ್ಯೂಟ್ ಹೇಳ್ತೇನೆ ನಾನು. ಮಂತ್ರದೇವತಂದು ಫೋಟೋ ವೈರಲ್ ಆಗ್ತಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಅವರೊಂದು ಪರಿಶ್ರಮ ಹೇಳ್ತಿರೋ ಹಾಗೆ ಈಗ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೇನೆ, ಅವರು ಏನೊಂದು ಆರ್ಟ್ ಬಿಡಿಸಿ ಕೂತ್ರೆ ಬೆಳಿಗ್ಗೆ ಕೂತವರು ರಾತ್ರಿ ಆದ್ರೂ ಕೂಡ ಹೇಳಲ್ಲ ಅಂತ ಹೇಳಿ, ಅವರೊಂದು ತಾಳ್ಮೆಗೆ ಫಸ್ಟ್ ಆಫ್ ಆಲ್ ಅವರಿಗೆ ಒಂದು ಎಂತ ಹೇಳಿದ್ರೆ ಸೆಲ್ಯೂಟ್ ಹೊಡಿಲೇಬೇಕು. ಇನ್ನೊಂದಾಗಿ ನಿಜವಾಗ್ಲು ಯಾವಾಗ್ಲೂ ಒಂದು ಆರ್ಟ್ ಮಾಡ್ಬೇಕಿದ್ರೆ ತಾಳ್ಮೆ ಅನ್ನೋದು ಬಹಳ ಇಂಪಾರ್ಟೆಂಟ್.
ದ್ಯಾಟ್ಸ್ ಟ್ರೂ ನಿಜವಾಗ್ಲೂ ಕೂಡ. ಅಂಡ್ ಯಾವ ಚಿತ್ರ ತಮ್ಗೆ ತುಂಬಾನೇ ಇಷ್ಟವಾಗಿತ್ತು ಅಂತ ಹೇಳಿ ಶಶಾಂಕ್ ಅದೇ ಒಂದು ಅವ್ರ ಚಿತ್ರ? ನಂಗೆ ಶಿವ ಉಪ್ಪಾಡುದು, ಮತ್ತೊಂದು ಈಗ ಕೊರಗಂಜೊಂದು, ಮತ್ತೆ ಮಂತ್ರದೇವತೆ ಈಗ ವೈರಲ್ ಆಗ್ತುಂಟು. ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರಲ್ಲೊಂದು ಕಣ್ಣಿದೊಂದು ಫೇಸ್ ಮಾಡಿದ್ದಾರೆ, ಅಂದ್ರೆ ಕಣ್ಣದೊಂದು ಚಿತ್ರದಲ್ಲಿ ಕಣ್ಣಿನ ಒಂದು ಪೋರ್ಷನ್ ರಿಯಲ್ ಆಗಿ ಮೂಡಿ ಬಂದಿರೋ ಹಾಗೆ ಕಾಣ್ತಾ ಇದೆ ಅದು. ಓಕೆ ಓಕೆ ಓಕೆ, ನಿಜವಾಗ್ಲು ಎಲ್ರಿಗೂ ಕೂಡ ಇಷ್ಟ ಆಗಿರುವಂತಹ ಚಿತ್ರ ಅಲ್ವಾ ಮಂತ್ರದೇವತೆ ಚಿತ್ರ? ಹೌದು ನಮ್ಮ ಮನೆ ದೈವ ನಮ್ಮ ಮನೇಲಿ ಕೂಡ ನಾವು ಆರಾಧಿಸ್ತಾ ಇದ್ದೇವೆ ಮಂತ್ರದೇವತೆ. ಎಸ್ ಎಲ್ಲ ತುಳುನಾಡಿನವರು ಕೂಡ ನಂಬುವಂತಹ ದೈವ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಇದು ಹಾರೈಕೆಗಳು. ಅನೇಕ ಜನರು ನೋಡ್ತಾ ಇದ್ದಾರೆ, ಕರೆಗಳು ಕೂಡ ಬರ್ತಾ ಇದೆ. ಕರೆ ಮಾಡಿ ಮಾತಾಡಿ ಅಂಡ್ ದಯಮಾಡಿ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ನಾವು ಹೇಳ್ತಾ ಇರುವಂತಹ ಮಾತುಗಳು ಅಂಡ್ ಮಾತನಾಡ್ತಿದ್ವಿ ಒಂದು ಕಲೆಯ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ. ನಮ್ಮ ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಈ ಡ್ರಾಯಿಂಗ್ ಆರ್ಟ್ ಅನ್ನುವಂಥದ್ದು ತಮ್ಮ ಮೈಂಡ್ ಸೆಟ್ ಅಲ್ಲಿ ಯಾವ ರೀತಿ ನೋಡ್ತೀರಾ ಅಂತ ಹೇಳಿ? ಅಂದ್ರೆ ಅದೊಂದು ನನ್ಗೆ ಹೇಳ್ಬೇಕಾದ್ರೆ ನಮ್ಮ ಒಂದು ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಓಕೆ, ಒಬ್ಬೊಬ್ಬರು ಒಂದೊಂದು ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್. ಆರ್ಟ್ ಅನ್ನೋದು ಅಂದ್ರೆ ಎಲ್ರಿಗೂ ಅದು ಬರಲ್ಲ. ದಟ್ಸ್ ಟ್ರೂ. ಹೌದು, ನಿಜವಾಗ್ಲೂ ಕೂಡ ನಾವೊಂದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಎಷ್ಟು ಜನ ಆರ್ಟಿಸ್ಟ್ನವರಿದ್ದಾರೆ ನಮ್ಮ ಮಂಗಳೂರಲ್ಲಾಗ್ಲಿ ಇಡೀ ದೇಶದಲ್ಲೇ, ಅದೊಂದು ಅವರಿಗೆ ಒಂದು ಗಾಡ್ ಗಿಫ್ಟ್. ಎಸ್, ನಿಜವಾಗ್ಲು ಅದು ಕ್ಲಾಸ್ ತಕೊಂಡು ನಾವು ಕಲಿಯುವುದಕ್ಕಿಂತ ಸಹ ಹುಟ್ಟಿನಿಂದ ಒಂದು ಬರ್ತದಲ್ಲ, ಎಸ್, ಅದು ತುಂಬಾನೇ ಕಲೆ ನಿಜವಾಗ್ಲೂ ಕೂಡ ಇಲ್ಲ. ಕ್ಲಾಸ್ ತಗೊಂಡು ಬರುವಂತದ್ದೇನಿಲ್ಲ. ಕಲೆ ಅವನ ರಕ್ತದಲ್ಲಿ ಬರಬೇಕು ಅಥವಾ ಅವನಲ್ಲಿ ಇರಬೇಕು. ಅವಾಗ ಮಾತ್ರ ಏನೋ ಕ್ಲಾಸ್ ಬಂದ್ರೆ ಅದಕ್ಕೆ ಒಂದು ಸ್ವಲ್ಪ ರೆಕ್ಕೆ ಪುಕ್ಕ ಸಿಗುತ್ತೆ, ದೊಡ್ಡ ಮಟ್ಟದಲ್ಲಿ ಬೆಳಿತಾರೆ ಅಲ್ವಾ. ಎಲ್ಲಿದ್ರೆ ಕಲೆನೇ ಇಲ್ಲ ಅಂತ ಹೇಳುವಾಗ ಯಾರೋ ಕ್ಲಾಸ್ ಬಂದು ಏನ್ ಮಾಡುವಂತದ್ದು ಯಾರು ಇಲ್ಲ ಅಲ್ವಾ. ನಿಜವಾಗ್ಲೂ ಬರ್ಬೇಕು ಅಲ್ವಾ. ಎಸ್, ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಟಿವಿ ವಾಲ್ಯೂಮ್ ಆನ್ ಇಟ್ಟು ಮಾಡಬೇಡಿ. ಕರೆ ನಿಜವಾಗ್ಲೂ ಕೂಡ ಸಮಸ್ಯೆ ಆಗುತ್ತೆ ಅಂಡ್ ಕಷ್ಟ ಆಗುತ್ತೆ, ಮಾತಾಡಲಿ ಕೂಡ ಇರಿಟೇಟ್ ಆಗುತ್ತೆ ಅನ್ನೋದು ಡೈರೆಕ್ಟ್ ಆಗಿ ಹೇಳ್ಬೇಕಾಗುತ್ತೆ. ಅಂಡ್ ಎಸ್, ಮಾತಾಡ್ತಿದ್ವಿ. ಕಲಾವಿದರು ಅನೇಕ ಜನರು ಕರೆ ಮಾಡ್ತಾ ಇದ್ರೆ ಮಾತಾಡ್ಬೇಕಂತ ಹೇಳಿ, ಪ್ರೋತ್ಸಾಹ ಕೊಡ್ಬೇಕು ಅನ್ನುವಂಥದ್ದು ಹೇಳಿ. ಅದೇ ರೀತಿ ಅನೇಕ ವಿಷಯಗಳು. ಒಂದು ಆಗ್ಲೇ ನಾನು ಹೇಳಿದ್ರೆ, ನೀವು ಹೇಳ್ತಾ ಇದ್ರಿ ಒಂದು ಚಿತ್ರ ಬಿಡಿಸ್ತಾ ಇದ್ರಿ, ಪೇಪರ್ಗಳಲ್ಲಿ, ಸ್ಕೆಚ್ ಪೆನ್ಗಳಲ್ಲಿ, ಪೆನ್ಸಿಲ್ಗಳಲ್ಲಿ ಗೀಚ್ತಾ ಇದ್ದಂಥ ಹುಡುಗ ಈಗ ವೆಕ್ಟರ್ ಆರ್ಟ್ ಮಾಡ್ತಾ ಇದ್ರಿ. ಇದು ಡಿಜಿಟಲ್ ಆರ್ಟ್ ಬಗ್ಗೆ ಅಲ್ವಾ? ವೆಕ್ಟರ್ ಅನ್ನೋದು ಡಿಜಿಟಲ್ ಆರ್ಟ್ ಅಲ್ಲಿ ಬರುತ್ತೆ. ಓಕೆ, ಏನು ಡಿಫ್ರೆನ್ಸ್ ಇರುತ್ತೆ ಡಿಜಿಟಲ್ ಆರ್ಟ್ ಮತ್ತು ನಾವು ಪೇಪರ್ ಅಲ್ಲಿ ಈ ರೀತಿ ನಮ್ಮ ಕೈಗಳಲ್ಲಿ ವಿತ್ ಕಲರ್ಸ್ ವಿತ್ ವಾಟರ್ ಮಾಡೋದ್ರಲ್ಲಿ ಇದರಲ್ಲಿ ಏನು ಸಮಸ್ಯೆ ಇರುತ್ತೆ ಅಂತ ಹೇಳಿ? ಸಮಸ್ಯೆ ಅಂದ್ರೆ ನಿಮ್ಗೆ ಡಿಜಿಟಲ್ ಆರ್ಟ್ ಅಂದ್ರೆ ನಿಮ್ಗೆ ಅದನ್ನು ಪ್ರಿಂಟಿಂಗ್ ಅನ್ನು ನಿಮ್ಗೆ ಡಿಜಿಟಲ್ ಅಲ್ಲೇ ಮಾಡ್ಬೋದು. ಓಕೆ, ನಾವು ಕೈಯಲ್ಲಿ ಬಿಡಿಸೋದಂದ್ರೆ ನಾವೊಂದು ಬಿಳಿ ಹಾಳೆಯಲ್ಲಿ ಡ್ರಾಯಿಂಗ್ ಮಾಡಿ ನಂತರ ಅದಕ್ಕೆ ಲ್ಯಾಮಿನೇಷನ್ ಮಾಡಿ ಫ್ರೇಮ್ ಹಾಕಿ, ಇದು ಹಾಗೆ ಬರಲ್ಲ. ನಮ್ಗೆ ಕೈಯಲ್ಲಿ ಬಿಡಿಸಿದ ಹಾಗೆ ಫೋಟೋಶಾಪ್, ಇಲಿಸ್ಟ್ರೇಟರ್ ಅಂತೆಲ್ಲ ಸಾಫ್ಟ್ವೇರ್ ಇರುತ್ತೆ, ಅದರಲ್ಲೇ ನಾವು ಬಿಡಿಸಿ ಆನಂತರ ಅದನ್ನು ಡಿಜಿಟಲ್ ಪ್ರಿಂಟ್ ತೆಗೆದು ನಂತರ ಲ್ಯಾಮಿನೇಷನ್ ಮಾಡಿ ಫ್ರೇಮ್ ಎಲ್ಲ ಹಾಕ್ಬೋದು. ಓಕೆ ಓಕೆ, ರೈಟ್ ರೈಟ್. ಅಂದ್ರೆ ಅದ್ರಲ್ಲಿ ನಮ್ಗೆ ಯಾವ ಕಲರ್ ಬೇಕು ಅಂದ್ರೆ ಇದರೆಲ್ಲ ಬಣ್ಣಗಳನ್ನೆಲ್ಲ ಮಿಕ್ಸ್ ಮಾಡಬೇಕು. ಇದ್ರಲ್ಲಿ ಹಾಗೆಲ್ಲ ನಮ್ಗೆ ಬೇಕಿದ್ದ ಬಣ್ಣ ಸಿಗುತ್ತೆ, ಬೇಕಿದ್ದ ಬಣ್ಣ ಸಿಗುತ್ತೆ. ಓಕೆ ಓಕೆ, ಅಲ್ಲೇ ಮಿಕ್ಸ್ ಮಾಡಬೇಕು ಅಂತ, ವಿಚ್ ಇಸ್ ವೆರಿ ಈಸಿ ಅಂತ ಹೇಳಿ ಎರಡರಲ್ಲಿ ಕಂಪೇರ್ ಮಾಡಿದ್ರೆ. ಈಸಿ ಅಂದ್ರೆ ನಮ್ಗೆ ಕೈಯಲ್ಲಿ ಬಿಡಿಸಿದೆ ಈಸಿ ಅಲ್ಲ. ತಾವ್ ಹೇಳಿದ್ರೆ ಬೇಕಿದ್ದ ಕಲರ್ ಎಲ್ಲ ಇದ್ರಲ್ಲಿ ಸಿಗುತ್ತೆ ಅನ್ನುವಂಥದ್ದು. ಬೇಕಿದ್ದ ಕಲರ್ ಇದ್ರಲ್ಲಿ ಸಿಗುತ್ತೆ ಅಂದ್ರೆ ಇದರಲ್ಲಿ ನಮ್ಗೆ ಒಮ್ಮೆ ಗೀಚಿದ ಮೇಲೆ ಅದನ್ನ ಇರೇಸ್ ಮಾಡಿ ಇದು ರೀಕರೆಕ್ಷನ್ ಮಾಡಿ ಎಲ್ಲ ಇದು ಮಾಡಬಹುದು. ಇದೆಲ್ಲ ಅಂದ್ರೆ ಒಮ್ಮೆ ಗೀಚಿದ್ರೆ ಅದನ್ನು ಇದು ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ರೈಟ್. ಹಾಗೆ ಇದು ಕಷ್ಟ ಆಗುತ್ತೆ. ಆಸ್ ಯೂಶುವಲ್ ತಾವು ಮಾಡ್ತಾ ಇರುವಂತಹ ವಾಟರ್ ಕಲರ್ ಪೇಂಟಿಂಗ್ ಅಲ್ಲಿ ತುಂಬಾ ಈಸಿ ಆಗಿರುತ್ತೆ ಅಂತಲ್ಲ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗಣೇಶ್ ಕುಲಾಲ್ ಅಂತ, ಮಾಣಿಯಿಂದ. ತಮ್ಮ ಹೆಸರು? ಗಣೇಶ್ ಕುಲಾಲ್. ಗಣೇಶ್ ಅವ್ರು. ನಮಸ್ತೆ ಗಣೇಶ್ ಅವರೇ, ಮಾತಾಡಿ. ನಮ್ ಜೊತೆ ಶಶಾಂಕ್ ಅವರಿದ್ದಾರೆ, ಮಾತಾಡಿ. ಶಶಾಂಕ್ ಅವರಿಗೆ ನನ್ಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಒಂದು ಮಟ್ಟದಲ್ಲಿ ಬೆಳೆಯುತ್ತಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ಖುಷಿ. ಎಸ್, ಏನ್ ಹೇಳ್ತೀರಾ ಅಂತ ಹೇಳಿ ಶಶಾಂಕ್ ಅವರಿಗೆ? ಏನ್ ಹೇಳ್ತಾರೆ? ಇನ್ನು ಅವರೊಂದು ಇಂಥ ಚಿತ್ರವನ್ನು ಇನ್ನೂ ಬಿಡಿಸ್ಬೇಕಂತ ನಮ್ಮ ಆಸೆ ಅಷ್ಟೇ. ನಮ್ಮ ದೇವರದ್ದು ಮತ್ತೆ ಕೆಲವು ನಾಯಕರದೆಲ್ಲ ಫೋಟೋ ಬಿಡಿಸ್ತಾ ಇರ್ತಾರೆ. ಮೋದಿದ್ದು ಬಿಡಿಸಿದ್ರು, ಅದು ತುಂಬಾ ಫೇಮಸ್ ಆಯ್ತು. ಸುರೇಶ್ ಬಿಡಿಸಿದ್ರು, ಅದು ಫೇಮಸ್ ಆಯ್ತು. ಕೊರಗಜ್ಜನ್ನು ಬಿಡಿಸಿದ್ರು, ಅದು ಸ್ವಲ್ಪ ಫೇಮಸ್ ಆಯ್ತು. ಹಾಗೆ ಬೆಳಿಬೇಕು. ನಮ್ಮೊಟ್ಟಿಗೆನೆ ಇರುವ ಹುಡುಗ ನಮಗೆ ಒಂದು ಹೆಮ್ಮೆ ಆಗ್ತಿದೆ. ನಿಮ್ಮನೆ ಒಬ್ಬ ಹುಡುಗ ಮರೆ ಶಶಾಂಕ್ ಬಾರಿ ಚಂದ ಚಿತ್ರಗಳೆಲ್ಲ ಬಿಡಿಸ್ತಾ ಇದ್ದಾರೆ. ನಮ್ಗೆ ಹೆಮ್ಮೆ ಅಲ್ವಾ ಸರ್? ಎಸ್, ದಟ್ಸ್ ಟ್ರೂ. ಹೌದು. ಯಾವ ಚಿತ್ರ ತುಂಬಾ ಇಷ್ಟ ಆಯ್ತು ತಮ್ಗೆ ಅಂತ ಹೇಳಿ? ನನಗೆ ಮಂತ್ರದೇವತೆ ಚಿತ್ರ. ಯಾಕೆ ಎಲ್ರು ಕೂಡ ಹೇಳ್ತಾ ಇದಾರೆ ಮಂತ್ರದೇವತೆ ಚಿತ್ರ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ? ಯಾಕೆ ಇಷ್ಟ ಆಯ್ತು ತಮ್ಗೆ?
ನಾವು ಯಾವತ್ತಿಂದ ಮತ್ತೆ ಅಂತ ಫೋಟೋ ನೋಡ್ಲಿಲ್ಲ. ನಾವು ದೇವರ ಇದರಲ್ಲಿ ಸಹ ಒಂದು ಫೋಟೋದಲ್ಲಿ ಸಹ ಅಂತ ನೋಡ್ಲಿಲ್ಲ. ಆ, ಆದ್ರೆ ನಮ್ಗೆ ಅದೊಂದು ಈಗ ಎದ್ದು ಬರ್ತಾಗೆ ಇದೆ. ಬಂದ ದೇವತೆ ಅಂದ್ರೆ ನಮ್ಮ ಎದುರುಗಡೆ ಎದ್ದು ಬಂದಾಗೆ ನಮ್ಗೆ ಭಾಸ ಆಗ್ತದೆ ಅದು. ಹಾ, ಅದಕ್ಕಾಗಿ ಓಕೆ. ಸರ್ ತುಂಬಾ ಚೆನ್ನಾಗಿ ಎಸ್ ವೇಟ್ ಶಶಾಂಕ್ ಅವರಿದ್ದಾರೆ. ಶಶಾಂಕ್ ಅವರು ಏನ್ ಹೇಳ್ತಾರೆ? ತುಂಬಾ ಚೆನ್ನಾಗಿ ಮಾತಾಡಿದ್ರು ಈ ವ್ಯಕ್ತಿ, ತುಂಬಾ ಚೆನ್ನಾಗಿ ತಮ್ಮನ್ನು ಹೊಗಳ್ತಾ ಇದ್ದಾರೆ. ಅಂದ್ರೆ ತುಂಬಾ ಒಂದು ಮಂತ್ರ ದೇವತೆ ಬಗ್ಗೆ ಹೇಳಿದ್ರು, ಇದರಲ್ಲಿ ಎದ್ದು ಬಂದಾಗೆ ಆಗ್ತಾ ಇದೆ ಅನ್ನುವಂಥದ್ದು. ತಮ್ಮ ಕಲೆಯನ್ನು ಪ್ರೋತ್ಸಾಹಿಸ್ತಿದ್ದಾರೆ, ಏನ್ ಹೇಳ್ತಾರೆ ಅಂತ ಹೇಳಿ ಸಾರಿ. ಮೊದಲನೇದಾಗಿ ಧನ್ಯವಾದಗಳು ಗಣೇಶ್ ಅವರಿಗೆ. ಹಾ, ಇನ್ನು ಕೂಡ ನಿಮ್ಮ ಪ್ರೋತ್ಸಾಹ ಬೆಂಬಲ ಹೀಗೆ ಇರ್ಲಿ. ನಮ್ಮ ಅದ್ರಲ್ಲಿ ಯಾವತ್ತಿದೆ, ನಾವು ಯಾವತ್ತು ನಿಮ್ಮ ಬೆನ್ನಿಂದ ಇರ್ತೇವೆ. ನಿಮ್ಮ ಆಶೀರ್ವಾದ ಕೂಡ ನಮ್ಗೆ ತುಂಬಾ ಅಗತ್ಯವಾದದ್ದು. ಹಿರಿಯರ ಆಶೀರ್ವಾದ ಮೊದಲು ಬೇಕಂತ ಹೇಳ್ತಾರೆ. ಓಕೆ, ಸರಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಅದೇ ರೀತಿ ಶಿವ ಉಪ್ಪಾರ ಚಿತ್ರ ಕೂಡ ಹೇಳಿದ್ರು. ಕಳೆದ ಕಾಲ್ ಮಾಡಿ ಶಿವ ಉಪ್ಪಾರ್ ಅವರ ಚಿತ್ರ, ಈ ಚಿತ್ರದ ಬಗ್ಗೆ ಏನ್ ಹೇಳ್ತಾರೆ ಪರ್ಟಿಕ್ಯುಲರ್ ಆಗಿ? ವೈ ಈ ಚಿತ್ರ ಅನ್ನುವಂಥದ್ದು, ಯಾಕೆ ಶಿವ ಉಪ್ಪಾರ್ ಬಗ್ಗೆ ಚಿತ್ರ? ಯಾಕಂದ್ರೆ ರೀಸೆಂಟ್ಲಿ ಆಗಿ ಒಂದು ಕೊಲೆ ಆಗುತ್ತೆ. ಎಸ್, ಗೋವಿನ ರಕ್ಷಣೆಗೆ ನಿಂತ ಒಬ್ಬ 19 ವರ್ಷದ ಯುವಕ. ಅಂದ್ರೆ ಅವನ ಇದು ಸ್ವಲ್ಪ ವೈರಲ್ ಆಗಿತ್ತು. ಅವನಿಗೆ ನ್ಯಾಯ ಸಿಗ್ಬೇಕು ಆ ರೀತಿಯಲ್ಲಿ. ಅಂದ್ರೆ ನಂಗೆ ಇನ್ನೊಬ್ರು ಹೇಳಿದ್ರು, ಹೀಗೆ ಶಿವ ಉಪ್ಪಾರದೊಂದು ಬೇಕಂತೆ, ಒಂದು ಮಾಡಿ ಕೊಡಿ ಅಂತ. ಎಷ್ಟಾಗತ್ತೆ ಅದ್ರ ಪೇಮೆಂಟ್ ಎಲ್ಲ? ಯಾಕೋ ಇದು ಗೋರಕ್ಷಣೆಗೋಸ್ಕರ ಈಗ ಪ್ರಾಣ ಬಿಟ್ಟ ಮೇಲೆ ಇವನೇ ಇದ್ರಲ್ಲಿ ನಾವು ದುಡ್ಡು ತಗೊಂಡ್ರೆ ನಮ್ಗೆ ಏನಾಗ್ಲಿಕ್ಕಿಲ್ಲ. ನನ್ನ ಇದರಿಂದ ನನ್ನ ಕಲ್ಪನೆಗೆ ಬಂದ ಹಾಗೆ ಗೋವಿನ ಅರ್ಧ ಮುಖವನ್ನು ಕೂಡ, ಅಂದ್ರೆ ಗೋವಿನ ಅರ್ಧ ಮುಖ ಅಂತ ಅಲ್ಲ, ಅದರಲ್ಲಿ ಫುಲ್ ಫೇಸ್ ಇದೆ ನೋಡ್ಲಿಕ್ಕೆ ಹೋದ್ರೆ, ಅವನ ಫೇಸಿಗೆ ಅಟ್ಯಾಚ್ ಮಾಡಿ ಯಾವ ರೀತಿ ಒಂದು ಬರ್ತದೆ ಅಂತ ನೋಡಿ ಚಂದವಾಗಿ ಬಂತು. ಇದನ್ನ ಆಗ್ಬೋದಾ ಅಂತ ಜಸ್ಟ್ ಕಳಿಸಿದ್ದೆ. ಆಯ್ತು, ಇದು ಓಕೆ, ಡಿಸೈನ್ ಫೈನಲ್ ಅಂತ ಹೇಳಿ ಅದನ್ನೇ ಫಿನಿಶ್ ಮಾಡಿ ನಾನು ಕಳಿಸಿದೆ. ಅಂದ್ರೆ ಅವರಲ್ಲಿ ಗಾಡಿ ಸ್ಟಿಕ್ಕರ್ ಎಲ್ಲ ಫ್ಲೆಕ್ಸ್ ಅದೆಲ್ಲ ಈಗಲೂ ಕೂಡ ರನ್ನಿಂಗ್ ಅಲ್ಲಿದೆ. ಯಾಕಂದ್ರೆ ಈಗಲೆಲ್ಲ ಹೋರಾಟ ಎಲ್ಲ ಆಗ್ತಾ ಉಂಟು ಅವನ ಸಾವಿಗೆ ನ್ಯಾಯ ಸಿಗ್ಬೇಕಂತ. ಅದು ಕೂಡ ಒಳ್ಳೆ ಇದಾಗ್ತಾ ಉಂಟು. ವೆರಿ ನೈಸ್. ಎಸ್, ನಮ್ಮ ಕರಾವಳಿಯ ಪ್ರತಿಭೆಯ ಚಿತ್ರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯತಿನ್, ವಿಜಯ ಆನೆಗುಂಡಿ. ಯತಿನ್, ವಿಜಯ್ ಆನೆಗುಂಡಿ. ಹೌದು. ಓಕೆ ಸರ್, ಮಾತಾಡಿ. ನಮ್ಮ ಜೊತೆ ಶಶಾಂಕ್ ಅವರಿದ್ದಾರೆ. ಇವರ ಚಿತ್ರದ ಬಗ್ಗೆ, ಇವರ ಕಲಾಜೀವನದ ಬಗ್ಗೆ ತಾವೇನು ಹೇಳ್ತೀರಾ ಅಂತ ಹೇಳಿ. ಎಸ್ ಶಶಾಂಕ್, ನಮಸ್ತೆ. ಯತಿನ್ ಗೊತ್ತಾಯ್ತಾ? ಗೊತ್ತಾಯ್ತು. ಮತ್ತೆ ಶಶಾಂಕ್, ಒಳ್ಳೇದಾಗಿದೆ ನಿಮ್ದು. ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಬೇಕು. ಮತ್ತೆ ನಿಮ್ದು ನಮ್ಮ ಕೊರಗಜ್ಜನದ್ದು ಮತ್ತು ಮಂತ್ರದೇವತಿದ್ದು ಮತ್ತು ನರೇಂದ್ರ ಮೋದಿ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿದು ಅದು ಸಹ ಒಳ್ಳೇದಾಗಿದೆ. ನೀವು ತುಳುನಾಡಿನ ಬಗ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾ ಇದ್ದೀರಿ, ನೀವು ಚಿತ್ರ ವರ್ಣನೆ ಎಲ್ಲ ಮಾಡ್ತಾ ಇದ್ದೀರಿ. ಹ್ಯಾಟ್ಸ್ ಆಫ್ ಶಶಾಂಕ್ ಅವರೇ. ಥ್ಯಾಂಕ್ ಯು. ನಿಮ್ಮ ಪ್ರೋತ್ಸಾಹ ಸದಾ ಬೇಕು, ಹೀಗೆ ಇರುತ್ತೆ ಸರ್. ನಿಮ್ದು ಫ್ಯಾನ್ ಆಗಿದ್ದೀವಿ. ಓಕೆ, ರೈಟ್ ಸರ್. ತಮ್ಗೆ ಯಾವ ಚಿತ್ರ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿ? ಎಲ್ಲಾ ಚಿತ್ರಗಳಲ್ಲೂ ಕೂಡ, ಯಾಕೆಂದ್ರೆ ತಾವು ಹೇಳ್ತಾ ಇರುವಾಗ ಒಂದು ಮೆನು ಕಾರ್ಡ್ ಇದ್ದಾಗ ಎಲ್ಲವೂ ಕೂಡ ಹೇಳ್ತಾ ಹೋದ್ರಿ ಅಲ್ವಾ, ಫಟಾಫಟ್ ಅಂತ ಹೇಳಿ. ತಮ್ಗೆ ತುಂಬಾ ಪರ್ಟಿಕ್ಯುಲರ್ ಆಗಿ ಯಾವ ಚಿತ್ರ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ? ನಂಗೆ ಕೊರಗಜ್ಜನ ಚಿತ್ರ ಅಲ್ವಾ? ಎಸ್ ಸರ್. ಥ್ಯಾಂಕ್ ಯು. ಆಶೀರ್ವಾದ, ಅಜ್ಜಂದ ಆಶೀರ್ವಾದ ಅವರಿಗೆ ಇರುತ್ತೆ ಸರ್. ಎಸ್ ಇರ್ಲೇಬೇಕಲ್ವಾ? ಎಸ್, ಹೇಳಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಏನ್ ಹೇಳ್ತೀರಾ ಅಂತ ಹೇಳಿ? ಇಂಥ ಒಂದು ಅನೇಕ ಮಾತುಗಳು ತಮ್ಮನ್ನು ಹೊಗಳ್ತಾ ಇದ್ದಾರೆ, ತಮ್ಮ ಕಲೆಗೆ ಬೆಲೆ ಸಿಗ್ತಾ ಇದೆ. ಏನ್ ಹೇಳ್ತೀರಾ ಅಂತ ಹೇಳಿ? ಅಟ್ ಎ ಟೈಮ್ ತಾವು ಮಾಡಿದಾಗ ಎಲ್ಲೋ ಒಂದ್ ಕಡೆ ಫಸ್ಟ್ ಚಿತ್ರ ಕೊರಗಜ್ಜನ ಚಿತ್ರ, ಅದರಲ್ಲೂ ಕೂಡ 3 ನಾಮ ಬಿಡಿಸಿದ್ರಿ. ತುಂಬಾ ಚೆನ್ನಾಗಿರುತ್ತೆ. 3 ನಾಮ ಬಿಡಿಸಿದ್ರಿ, ಏನಂತ ಗೊತ್ತಾಗಲ್ಲ. ಭಕ್ತಿಗೀತೆ ಕೇಳುತ್ತೆ, ಆ ಕಡೆಯಿಂದ ಚಿತ್ರ ಬಿಡಿಸ್ತೀರಾ, ಆ ಚಿತ್ರ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ ಅಂತ ಹೇಳುವಾಗ ಎಲ್ಲೊಂದು ಕಡೆ ಮಿರಾಕಲ್ ಅನ್ನುವಂಥದ್ದು ಅಲ್ವಾ? ಹೌದು, ಖಂಡಿತವಾಗ್ಲಿ ಅಜ್ಜಂದೊಂದು ಕಾರ್ಣಿಕ ಇದೆ ಅಂತ ಹೇಳಿ. ಸಮಾಜದಲ್ಲಿ ಒಬ್ರು ನಮ್ಮನ್ನು ಗುರುತಿಸ್ತಾರಂತ ಹೇಳುವಾಗ ಒಂದಿರುವ ಖುಷಿಯೇ ಬೇರೆ. ನಾಲ್ಕು ಕಡೆ ಫಂಕ್ಷನ್ ಗೆ ಹೋದಲ್ಲ, ಎಸ್ ಜೆ ಅಂತ ಏನು ಎಸ್ ಜಿ ಅಂತ ಹೇಳಿ? ಅಪ್ಪ ಅಮ್ಮನ ಹೆಸರು. ಓಕೆ, ಎಸ್ ಜಿ ಅಂತ ಹೇಳಿ. ಮತ್ತೆ ನಿಮ್ಮ ಶಶಾಂಕ್ ಆಚಾರ್ಯ ಅಲ್ವಾ? ಎಸ್. ಈ ಕೊರಗಜ್ಜನ ಚಿತ್ರ ಈಗ ಯಾವ ಕಡೆ ಎಲ್ಲ ಯೂಸ್ ಆಗ್ತಾ ಇದೆ ಜಾಸ್ತಿ ಅಂತ ಹೇಳಿ? ಆರ್ಡರ್ ಬರ್ತಾ ಇದೆ ತಮ್ಗೆ ಮಾಡ್ಬೇಕು ಅಂತ? ಅಂದ್ರೆ ಕೊರಗಜ್ಜಂದು ಸ್ಟಿಕ್ಕರ್ ನಾನು ವೈರಲ್ ಆದ ನಂತರ ಅದಕ್ಕೆ ಯಾವ್ದು ಕಾಪಿ ರೈಟ್ಸ್ ಏನೋ ಹಾಕಿರ್ಲಿಲ್ಲ. ಯಾರು ಬೇಕಾದ್ರೆ ಯೂಸ್ ಮಾಡ್ಲಿ, ಎಲ್ಲ ತುಂಬಾ ಮಂದಿ ಗಾಡಿಗೆ ಹಾಕ್ತಾರಂತ 100% ಗೊತ್ತಿತ್ತು. ಕೆಲವು ಬಸ್ಗಳಲ್ಲಿ ಇದೆ, ಕೆಲವು 2 ವೀಲರ್ ಅಲ್ಲಿ ಹಿಂದೆ ಸ್ಟಿಕ್ಕರ್ ಹಾಕಿದ್ದಾರೆ. ಅಂದ್ರೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಸ್ವಾಮಿ ಕೊರಗಜ್ಜ ಅಂತ ಒಂದು ಟೆಕ್ಸ್ಟ್ ಆಗ್ತಿತ್ತು. ಈಗ ಅದರ ಬದಲು ಸ್ಟಿಕ್ಕರ್ ಹಾಕ್ತಾರೆ. ಅಂದ್ರೆ ಅವರಿಗೆ ಬೇಕಾದ ಸೈಜ್ ಅಲ್ಲಿ ಮಾಡಿಕೊಂಡು ಪ್ರಿಂಟ್ ಆಗ್ತಾರೆ. ಈಗ ರೀಸೆಂಟ್ಲಿ ನಂಗೊಂದು ಫಂಕ್ಷನ್ ಅಲ್ಲಿ ಒಬ್ರು ಹೇಳಿದ್ರು, ನೀನ್ ಮಾಡಿದ ಸ್ಟಿಕ್ಕರ್ ನಮ್ಮ ಊರಲ್ಲಿ ಉಂಟು. ಅಂದ್ರೆ ಅವರಿರೋದು USA ಅಲ್ಲಿ. ಓ ಓಕೆ,
ವೆರಿ ನೈಸ್. ಅಲ್ಲಿಂದ ಕಾರ್ ಇದು ಡ್ಯಾಶ್ ಬೋರ್ಡ್ ಅಲ್ಲಿ ಆ ಸ್ಟಿಕ್ಕರ್ ಇದೆ. ಸ್ಟಿಕ್ಕರ್ ಇದೆ. ಓಕೆ. ನಂಗಾಯ್ತು ಇದು ನಾನ್ ಮಾಡಿದೆ ಅಂತ ನಂಗೊಮ್ಮೆ ಕನ್ಫ್ಯೂಸ್ ಆಯ್ತು. ಓಕೆ. ನೋಡಾಗ ಕನ್ಫರ್ಮ್ ನಾನ್ ಮಾಡಿದೆ ಅಂತ. ಅವ್ರೆ ನೀವೇ ಮಾಡಿದ್ದು ಅಂತ. ಲಾಸ್ಟ್ ಟೈಮ್ ಪೇಪರ್ ಅಲ್ಲೆಲ್ಲ ಬಂದಿತ್ತಲ್ಲ ನಿಮ್ಗೆ, ನೀವೇ ಮಾಡಿದ್ದು. ನಾನು ಅದು ಫೇಸ್ಬುಕ್ ಅಲ್ಲಿ ತೆಗೆದು ಪ್ರಿಂಟ್ ಹಾಕಿಸಿದ್ದೆ. ಓಹೋ, ವೆರಿ ನೈಸ್, ವೆರಿ ನೈಸ್, ನಿಜವಾಗ್ಲೂ ಕೂಡ. ಅಂಡ್ ಕೊರಗಜ್ಜನ ಚಿತ್ರ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಕೂಡ ಇನ್ನು ಮಂತ್ರದೇವತೆಯ ಚಿತ್ರ, ಅದೇ ರೀತಿ ವಾಜಪೇಯಿ ಚಿತ್ರ ಆಗಿರ್ಬೋದು, ನರೇಂದ್ರ ಮೋದಿ ಅವರ ಚಿತ್ರ. ನರೇಂದ್ರ ಮೋದಿ ಅವರು ತುಂಬಾನೇ ಇಷ್ಟ ಅಂತ ತಾವು ಹೇಳಿದ್ರಿ. ಅಂಡ್ ವಾಜಪೇಯಿ ಮತ್ತು ನರೇಂದ್ರ ಮೋದಿ ಎಲೆಕ್ಷನ್ ಟೈಮ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಸರೆರ ಚಾಟ ನಡೆಯುತ್ತೆ ಅಲ್ವಾ? ಸ್ಟಿಕ್ಕರ್ ವಾರ್ ಅನ್ನುವಂಥದ್ದಾಗಿರುತ್ತೆ. ಮೋದಿ ಮತ್ತೆ ಅದೇ ರೀತಿ ಅನೇಕ ವಿಷಯಗಳು ಬರುತ್ತೆ. ಅದರಲ್ಲೂ ಕೂಡ ಸ್ಟಿಕ್ಕರ್ ವಾರ್ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಚೌಕಿದಾರ್ ಶೇರ್ ಹೇ ಅನ್ನುವಂಥದ್ದೆಲ್ಲ ಏನ್ ಹೇಳ್ತೀರಾ ಅಂತ ಹೇಳಿ ಪರ್ಟಿಕ್ಯುಲರ್ ಒಂದ್ ಕಡೆ ತಮ್ಮ ಕಲೆಯನ್ನು ನೋಡ್ಬೇಕು, ಕೆಲವರು ಆ ಕಲೆಯನ್ನು ಹೀಯಾಳಿಸುವಂತದ್ದು ಕೂಡ ನಡೀತಾ ಇರುತ್ತೆ ಅಲ್ವಾ ಕೆಲವು ಕಡೆಯಲ್ಲಿ. ಏನ್ ಹೇಳ್ತೀರಾ ಅಂತ ಹೇಳಿ? ಇಲ್ಲ, ನಂಗೆ ಈ ನರೇಂದ್ರ ಮೋದಿ ಅವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ವಿರೋಧ ಪಕ್ಷದಿಂದ ಒಳ್ಳೆ ಆಗಿದೆ ಆರ್ಟ್. ಅವರು ಕೂಡ ಹೇಳಿದ್ದಾರೆ ಒಳ್ಳೇದಾಗಿದೆ. ಅಂದ್ರೆ ಪಕ್ಷ ಬೇರೆ ಇದ್ದ ಕಾರಣ ಯಾರು ಕೂಡ ಅದ್ರಲ್ಲಿ ಕೆಲವರು ಅದ್ರ ಕೆಳಗಿನ ಟ್ಯಾಗ್ ಲೈನ್ ತೆಗೆದು ಶೇರ್ ಮಾಡ್ತಿದ್ರು. ಟ್ಯಾಗ್ ಲೈನ್ ತೆಗೆದು ಶೇರ್ ಮಾಡ್ತಿದ್ರು. ಓಕೆ ಓಕೆ. ಎಸ್, ಇನ್ನೊಂದು ಕಡೆ ವಾಜಪೇಯಿ ಅವರು, ವಾಜಪೇಯಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ? ವಾಜಪೇಯಿ ಅವರ ಚಿತ್ರ ನರೇಂದ್ರ ಮೋದಿ ಅವರ ಜೊತೆಗೆ. ಯಾಕಂದ್ರೆ ನಂಗೆ ನರೇಂದ್ರ ಮೋದಿ ಅವರ ಕೆಲವು ವೇ ನೋಡುವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಾಗೆ ಕಾಣ್ತಾರೆ. ಅವ್ರಿಗೆ ಮಾಡೋ ಕೆಲಸ ಆಗಿರ್ಬೋದು, ಓಕೆ ಓಕೆ, ಕೆಲವು ಯೋಜನೆಗಳಾಗಿರ್ಬೋದು. ಎಸ್, ಆ ಚಿತ್ರ ನರೇಂದ್ರ ಮೋದಿ ಮತ್ತು ವಾಜಪೇಯಿ ಅವರ ಚಿತ್ರ ಎಷ್ಟು ದಿನ ಬೇಕಾಯ್ತು ಅಂತ ಹೇಳಿ ಮಾಡ್ಲಿಕ್ಕೆ? ಅಂದ್ರೆ ತುಂಬಾ ಚೆನ್ನಾಗಿದೆ. ಎರಡರಲ್ಲೂ ಕೂಡ ಸ್ಪೃದ್ರೂಪಿ, ನೇರ ನುಡಿ, ನೇರ ನಡೆ, ತುಂಬಾ ಚೆನ್ನಾಗಿರುವಂತಹ ಇಬ್ರು ವ್ಯಕ್ತಿಗಳು ಅಲ್ವಾ? ಏನ್ ಹೇಳ್ತೀರಾ ಅಂತ ಹೇಳಿ? ಎಷ್ಟು ಟೈಮ್ ಬೇಕಾಯ್ತು ಆ ಚಿತ್ರ ಬಿಡಿಸ್ಲಿಕ್ಕೆ? ಹೇಗೆ? ಅದಕ್ಕೆ ಒಂದು 5 ದಿವಸ ತಗೊಂಡಿದ್ದೆ ನಾನು. 5 ದಿವಸ. ಓಕೆ. ಅದು ಕೂಡ ಏನು ತಾವು ಮಾಡ್ಬೇಕಂತ ಇಷ್ಟಪಟ್ಟು ಮಾಡ್ತಿದ್ರೆ ಅಥವಾ ಯಾರಾದ್ರೂ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರಂತ? ಇಲ್ಲ, ಫಸ್ಟ್ ನಾನು ನರೇಂದ್ರ ಮೋದಿ ಅವ್ರದ್ದು ಬಿಡಿಸಿದ್ದೆ. ಆನಂತರ ನರೇಂದ್ರ ಮೋದಿ ಅವ್ರದ್ದು ಕಾಮನ್ ಆಗಿ ಎಲ್ಲರೂ ಸಹ ಬಿಡಿಸ್ತಾರಲ್ಲ, ಎಲ್ಲರೂ ಸಹ ಬಿಡಿಸ್ತಾರೆ ಪೇಂಟಿಂಗ್ ಎಲ್ಲ. ನಾನು ನೋಡಿದ ಮಟ್ಟದಲ್ಲಿ ಎಲ್ಲರೂ ನರೇಂದ್ರ ಮೋದಿ ಅವ್ರದ್ದು ಬಿಡಿಸಿ, ನಾನೊಂದು ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂತ ಹೇಳಿ, ಯಾಕಂದ್ರೆ ದೇಶ ಕಂಡ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾರೆ, ಅವರನ್ನು ಹಾಕಿದ್ರೆ ಹೇಗೆ ಸ್ವಲ್ಪ ಹೋಲಿಕೆ ಆಗ್ತಿತ್ತು ಅವರ ಫೇಸ್. ಅಲ್ಲಿಗೆ ಅದನ್ನು ಕ್ರಿಯೇಟ್ ಮಾಡ್ತಾ ಹೋದೆ. ಅವ್ರ ಬ್ರಷ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಒಂದು ಫೈನಲ್ ಒಂದು ಆರ್ಟ್ ಸಿಕ್ಕಿತ್ತು. ಎಸ್, ನಿಜವಾಗ್ಲೂ ಕೂಡ ಅದು ಬಂದಂತಹ ಆರ್ಟ್ ಅಂತ ಹೇಳಬೇಕಾದ್ರೆ ಎಲೆಕ್ಷನ್ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿರುವಂತಹ ಚಿತ್ರ ನರೇಂದ್ರ ಮೋದಿ, ಅದೇ ರೀತಿ ವಾಜಪೇಯಿ ಅವರ ಚಿತ್ರ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಅದೇ ರೀತಿ ಶಿವ ಉಪ್ಪರ್ ಅವರ ಚಿತ್ರ ಇತ್ತೀಚೆಗೆ ವೈರಲ್ ಆಗಿರುವಂತಹ ಚಿತ್ರ. ಇವರು ಮಾಡಿದಂತಹ ಅನೇಕ ಚಿತ್ರಗಳು ವೈರಲ್ ಆಗ್ತಾ ಇದೆ. ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರ ಚಿತ್ರ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿರುವಂತಹ ಚಿತ್ರ. ಅದೇ ರೀತಿ ವೃತ್ತಿಯಲ್ಲಿ ಫೋಟೋಗ್ರಾಫರ್ ಆಗಿದ್ದಾರೆ ಅಂಡ್ ಈಗ ಹವ್ಯಾಸವಾಗಿ ಒಂದು ಚಿತ್ರ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ವೆಕ್ಚರ್ ಆರ್ಟಿಸ್ಟ್ ಆಗಿದ್ದಾರೆ, ಗುರುತಿಸಿಕೊಳ್ತಾ ಇದ್ದಾರೆ ನಮ್ಮ ಕರಾವಳಿಯಲ್ಲಿ. ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಶಶಾಂಕ್ ಆಚಾರ್ಯ ಅವರು ಯುವ ಕಲಾವಿದರಿಗೆ ಶಶಾಂಕ್ ಆಚಾರ್ಯ ಅವರು ಕೊಡ್ತಾ ಇರುವಂತಹ ಮೆಸೇಜ್ ಏನ್ ಹೇಳ್ತೀರಾ ಅಂತ ಹೇಳಿ? ಅಂದ್ರೆ ಸಾಧನೆ ಮಾಡಬೇಕು ಅಂತ ಹೇಳಿ ಇಂಟರ್ನೆಟ್ಗಳಲ್ಲಿ ಅನೇಕ ಚಿತ್ರಗಳು ನೋಡ್ತಾರೆ, ನಾನು ಕೂಡ ಇದೇ ರೀತಿ ಆಗ್ಬೇಕು, ಇದೇ ರೀತಿ ಮಾಡಬೇಕು ಅನ್ನುವಂಥದ್ದು. ಅಂಡ್ ಏನ್ ಹೇಳ್ತೀರಾ ಅಂತ ಹೇಳಿ? ಕಲಾವಿದರಿಗೆ ಹೇಳುದಂದ್ರೆ, ನಮ್ಮ ಬಳಿ ಯಾರು ನಂಗೆ ಆರ್ಟ್ ಗೊತ್ತಿಲ್ಲ, ನಂಗೆ ಕಲಿಸಿಕೊಡಿ ಅಂತ ಹೇಳಿದ್ರೆ ದಯವಿಟ್ಟು ಅವರಿಗೆ ಕಲಿಸಿಕೊಡ್ಲಿ, ಆರ್ಟ್ ಕಲಿಸಿಕೊಡಿ. ಯಾಕಂದ್ರೆ ಯಾರಿಗೆ ಆರ್ಟ್ ಗೊತ್ತಿಲ್ಲ ಅವ್ರು ಕೇಳುವವರಲ್ಲಿ ಅದರ ನೋವು ನಂಗೆ ಗೊತ್ತು ಏನು ಅಂತ. ಓಕೆ ಓಕೆ. ನಾನು ಕೆಲವರ ಹತ್ರ ಕೇಳಿದ್ದೆ ನಂಗೆ ಆರ್ಟ್ ಕಲಿಸಿ, ನಂಗೆ ಆರ್ಟ್ ಕಲಿಬೇಕಂತ. ಅಷ್ಟು ರೆಸ್ಪಾನ್ಸ್ ಏನು ಮಾಡ್ಲಿಲ್ಲ. ಓಕೆ. ನೆಕ್ಸ್ಟ್ ಯಾರು ನಾವು ಕಲಾವಿದರಿದ್ದಾರೆ ಆದ್ರೆ ಅವರ ಹತ್ರ ಬಂದು ಕೆಲವು ಮಕ್ಕಳೆಲ್ಲ ಬಂದು ಕೇಳ್ತಾರೆ ನಂಗೊಂದು ಆರ್ಟ್ ಕಲಿಸಿಕೊಡು, ಒಂದು ಆರ್ಟ್ ಮಾಡಿಕೊಡು. ಒಳ್ಳೆ ರೀತಿ ಅವರಿಗೆ ಸ್ಪಂದಿಸಿ ಆನಂತರ ಕಲೆಯನ್ನು ಯಾವತ್ತು ಕೈ ಬಿಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಂಗೆ ಸ್ಕೂಲ್ ಟೈಮಲ್ಲಿ ನಾನು ಅವಾಗಲೇ ಕಂಟಿನ್ಯೂ ಮಾಡ್ತಿದ್ರೆ ಇಷ್ಟೊತ್ತಿಗೆ ಇನ್ನೂ ಕೂಡ ಒಳ್ಳೆ ಸಾಧನೆ ಮಾಡಬಹುದು. ಈಗ ಯಾವತ್ತು ಕೂಡ ಕಲೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಬರಲ್ಲ. ಅಂಡ್ ಕಲೆಯನ್ನು ನಾವು ಬೆಳೆಸಬೇಕಾಗುತ್ತೆ. ಆ ಗುಣ ಇರಬೇಕು ಕೂಡ, ಆ ಗುಣ ಕೂಡ ಎಲ್ಲದರಲ್ಲೂ ಇರಬೇಕು ಕೂಡ. ಅದೇ ರೀತಿ ನಾವು ಕೊನೆಯದಾಗಿ ಹೇಳಬೇಕು, ನಾವು ಹೇಳ್ತಾ ಇರುವಂಥದ್ದು ಇಷ್ಟೇ, ನಮ್ಮ ಒಂದು ಊರಿನ ಕಲಾವಿದ, ಕರಾವಳಿಯ ಹೆಮ್ಮೆಯ ಕಲಾವಿದ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಇವರು ಬಿಡಿಸಿದಂತಹ ಚಿತ್ರ ಒಂದ್ ಕಡೆ ಸ್ವಾಮಿ ಕೊರಗಜ್ಜ ಚಿತ್ರ, ಅದೇ ರೀತಿ ಇನ್ನೊಂದ್ ಕಡೆ ಮಂತ್ರದೇವತೆಯ ಚಿತ್ರ, ಅದೇ ರೀತಿ ನರೇಂದ್ರ ಮೋದಿ ಅವರ ಚಿತ್ರ, ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತ್ರ, ಇದ್ರ ಕಡೆ ವಜ್ರದೇಹಿ ಸ್ವಾಮೀಜಿಗಳ ಚಿತ್ರವನ್ನು ಕೂಡ ಬೆಳೆಸಿದ್ದಾರೆ. ಎಸ್ ಶಶಾಂಕ್, ಈ ಟೈಮಲ್ಲಿ ಒಂದು ಕೇಳಬೇಕು, ಆಗ್ಲೇ ನಾನು ಹೇಳಿದೆ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ ಹೇಳಿ, ನಮ್ಮ ಕಲಾವಿದರಿಗೆ ಜೀವನ ಹೇಗಿದೆ ನಮ್ಮ ಪ್ರೆಸೆಂಟ್ ನಮ್ಮ ಗ್ಲೋಬಲ್ಲಿ, ಅಂಡ್ ನಮ್ಮ ಏನು ಹೇಳ್ತೀರಾ ಅಂತ ಹೇಳಿ? ಕಲಾವಿದರ ಜೀವನದ ಬಗ್ಗೆ ಹೇಳಿಕೋದ್ರೆ, ಯಾಕಂದ್ರೆ ನಾನು ಆಕ್ಚುಲಿ ಕಲಾವಿದ ಅಂತ ಹೇಳಲಿಕ್ಕೆ ರೀಸೆಂಟ್ಲಿ ಆಗಿ ನಾನು ಈ ಕಲೆಯ ಫೀಲ್ಡ್ಗೆ ಬಂದ. ರೈಟ್. ಯಾಕಂದ್ರೆ ಸ್ವಾಮಿ ಕೊರಗಜ್ಜನ ಚಿತ್ರ ಬಿಡಿಸಿದ ನಂತರ ನನ್ನನ್ನು ಆರ್ಟಿಸ್ಟ್ ಅಂತ ಗುರುತಿಸಿಕ್ಲೆ ಸ್ಟಾರ್ಟ್ ಮಾಡಿ. ಓಕೆ. ಅದರ ಬಗ್ಗೆ ನಂಗೇನು ಹೆಚ್ಚು ಗೊತ್ತಿಲ್ಲ. ಅಂದ್ರೆ ಕಲೆಯನ್ನು ನನ್ನ ಗೊತ್ತಿದ್ದ ಮಟ್ಟಕ್ಕೆ ಕಲೆ ಗೊತ್ತಿದ್ದವ್ರು, ಆರ್ಟ್ ಫೀಲ್ಡ್ ಅಲ್ಲಿ ಇದ್ದವ್ರು ಯಾವತ್ತು ಅದನ್ನು ಕೈ ಬಿಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದರಲ್ಲಿ ಇರುವಷ್ಟು ಹೆಸರು ಯಾವ್ದ್ರಲ್ಲಿ ಇಲ್ಲ. ದೇವರ ವರ ಅಂತ ಹೇಳ್ಬೋದು. ಎಸ್ ಎಸ್, ದಟ್ಸ್ ಎಲ್ರಿಗೂ ಕೂಡ ಬರಲ್ಲ ಅಲ್ವಾ? ಕಲೆಯಲ್ಲಿ ಒಂದು ಒರಿಜಿನಾಲಿಟಿ ತರ್ತಾರಲ್ಲ. ಎಸ್,
ನೋಡೋ ಒಂದು ಫೀಲ್ ಆಗ್ತದೆ, ಇದು ಹೀಗೆ ಇತ್ತು, ಒಂದು ಪ್ಲೇಸ್ ಕೆಲವು ನೇಚರ್ ಫೋಟೋಗ್ರಫಿ ಮಾಡಿ ಅದರದ್ದೇ ಪೇಂಟಿಂಗ್ ಎಲ್ಲ ಮಾಡೋರು ಇದ್ದಾರೆ. ಎಸ್, ಅದ್ರಲ್ಲಿ ಒಂದು ಒರಿಜಿನಾಲಿಟಿ ತರ್ತಾರಲ್ಲ, ಅದೊಂದು ಕಲೆಗಾರನೊಂದು ಎಸ್, ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ಒಬ್ಬ ಅದ್ಭುತವಾಗಿರುವಂತಹ ಚಿತ್ರಕಲಾವಿದ ನಮ್ಮ ಜೊತೆ ಇದ್ದಾರೆ ಶಶಾಂಕ್ ಅವರು. ಅಂಡ್ ಹೇಳ್ತಾ ಇರುವಂತಹ ಮಾತುಗಳು ಇಷ್ಟೇ, ತಮ್ಮಲ್ಲೂ ಕೂಡ ಕಲೆ ಇರುತ್ತೆ, ಯಾವತ್ತೂ ಕೂಡ ತಮ್ಮ ಕಲೆಯನ್ನು ಬಿಡ್ಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು. ಒಂದಲ್ಲ ಒಂದು ಕಾಲದ ಘಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ನಿಮಗೆ ಇದು ಕೈ ಹಿಡಿಯುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಅಂಡ್ ಇವರು ಮಾಡಿದಂತಹ ಚಿತ್ರ ಈಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಆಗಲೇ ನಾನು ಹೇಳಿದೆ, ದ ಪವರ್ಫುಲ್ ವೆಪನ್ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣ. ಏನ್ ಮಾಡಿದ್ರು ಕೂಡ ಒಳ್ಳೆ ವೇದಿಕೆ ಇದೆ. ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಇವರ ಚಿತ್ರ ರಾರಾಜಿಸ್ತಾ ಇರುತ್ತೆ. ಎಲ್ಲ ಕಡೆಗಳಲ್ಲೂ ಸ್ಟಿಕ್ಕರ್ ಕೂಡ ಆಗಿದೆ. ಇವರ ಚಿತ್ರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರುವಂತಹ ವ್ಯಕ್ತಿ. ಅಂಡ್ ನಮ್ಮ ಜೊತೆ ಇದ್ದಾರೆ ಶಶಾಂಕ್ ಆಚಾರ್ಯ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಒಳ್ಳೆದಾಗ್ಲಿ ನಿಮ್ಮ ಫ್ಯೂಚರ್ ಲೈಫ್ಗೆ. ಇನ್ನೂ ಅನೇಕ ಚಿತ್ರಗಳು ಬರಲಿ ತಮ್ಮಿಂದ, ಅನೇಕ ಕಲಾವಿದರು ಕೂಡ ತಮ್ಮಿಂದ ಒಂದು ಇನ್ಸ್ಪಿರೇಷನ್ ತಗೊಂಡು ಬರಲಿ ಅಂತ ಹೇಳಿ ಈ ಫೀಲ್ಡ್ಗೆ. ಅಂಡ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7.